ಬಿಫೋರ್ ವಿದ್ಯು ಎಂದೆಂದಿಗೂ ನಿಮ್ಮೊಂದಿಗೆ ನಮಸ್ಕಾರ. ನಾನು ಮೈಮ್ ರಾಮದಾಸ್. 14 ದಿನಗಳ ಮತ್ತೆ ಲಾಕ್ಡೌನ್ ಅನ್ನು ವಿಧಿಸಲಾಗಿದೆ. ಅಂದ್ರೆ ಏನು, ಜೂನ್ 7ರವರೆಗೆ ಮತ್ತೆ ಲಾಕ್ಡೌನ್ ಮುಂದುವರಿತದೆ ಅನ್ನೋದು. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ನಾವು 1 ತಿಂಗಳ ಲಾಕ್ಡೌನ್ ಅನ್ನು ಅನುಭವಿಸಿದ್ದೇವೆ. ಇನ್ನು ಮತ್ತೆ 14 ದಿನಗಳ ಲಾಕ್ಡೌನ್ ಅನ್ನು ಅನುಭವಿಸಲಿಕ್ಕಿದ್ದೇವೆ ಅನ್ನೋದು. ಈ ಸಂದರ್ಭದಲ್ಲಿ ಬಹಳ ಜನ ಇವತ್ತು ಮತ್ತೆ ಒಂದಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಂದೆಡೆ ಕಾಯಿಲೆ, ರೋಗ, ಕೋವಿಡ್ ಬಗೆಗಿನ ಒಂದು ಆತಂಕ, ಜೊತೆಯಲ್ಲಿ ಅವರ ಆರ್ಥಿಕ ಸಂಕಷ್ಟ ಕೂಡ ಬೇರೆಯಾಗಿದೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರು ಏನೋ ಒಂದು ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ದಾರೆ. ಆದ್ರೆ ಆ ಪ್ಯಾಕೇಜ್ ಬಗ್ಗೆಗೂ ಕೂಡ ಅಷ್ಟೊಂದು ಸಮಾಧಾನಕರವಾದಂತಹ ಅಭಿಪ್ರಾಯಗಳಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಇದು ಸರಿಯಾಗಿ ಮುಟ್ಟುತ್ತಿದೆಯೋ ಅನ್ನುವ ಒಂದು ಸಂದೇಹಗಳು ಎಲ್ಲರಲ್ಲೂ ಕೂಡ ಕಾಡ್ತಾ ಇರುವಂತದ್ದು. ನಾವು ಕೇಳಿದ್ದೇವೋ ಏನೋ, ಕೊಟ್ಟದ್ದೋ ಏನೋ ಅನ್ನುವಂತೆ ಆಗಿದೆಯಲ್ಲ ಅನ್ನುವಂಥದ್ದು ಎಲ್ಲರೂ ಕೇಳ್ತಾ ಇರುವಂತ ಪ್ರಶ್ನೆ. ಇರಲಿ, ಅದಾದ್ರೂ ಸರಿಯಾದ ರೀತಿಯಲ್ಲಿ ಯಾರಿಗೆ ಸಂಬಂಧಪಟ್ಟಿದೆಯೋ ಅವರಿಗೆ ಮುಟ್ಟಲಿ ಅನ್ನುವಂಥದ್ದು ಆಶಯ. ಈ ಒಂದು ಲಾಕ್ಡೌನ್ ಕಳೆದ ಬಾರಿಯೂ ಮತ್ತು ಈ ಬಾರಿಯೂ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರವನ್ನ ಬಹಳ ಜೋರಾಗಿ ತಟ್ಟಿದೆ ಅಂದ್ರೆ ತಪ್ಪಾಗ್ಲಾರದು. ಏನಿದ್ರು ಏನು ಸರ್ಕಾರ ಅಥವಾ ಒಬ್ಬ ಕಲಾವಿದನಿಗೆ ಅಥವಾ ಇದಕ್ಕೆ ಸಂಬಂಧಪಟ್ಟಂತ ಒಂದು ಕ್ಷೇತ್ರಗಳಿಗೆ ಏನೋ ಒಂದು ಇಂತಿಷ್ಟು ನಾವು ಸಹಾಯ ಮಾಡ್ತೇವೆ ಅಂತ ಹೇಳಿದ್ರು ಕೂಡ ಅದು ಇಡೀ ಒಂದು 2 ವರ್ಷದ ಅವರ ಬದುಕು ಇದೆಯಲ್ಲ, ಅದನ್ನು ಅವರು ನಡೆಸಿಕೊಂಡು ಹೋಗ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇನ್ನೇನೇನೋ ಕಷ್ಟಗಳು ಕಾದಿವೆ ಅನ್ನುವಂಥ ಆತಂಕ ಇರುವಾಗ ಧೈರ್ಯ ಹೇಳೋರು ಬೇಕು ಅಂತ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ಬಹಳಷ್ಟು ಸಾಮಾಜಿಕವಾದಂಥ ಕೈಂಕರ್ಯಗಳು ತೊಡಗಿಸಿಕೊಂಡಿರುವಂತಹ ಹಲವಾರು ಸಂಘ ಸಂಘಟನೆ ನೋಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಧಾರ್ಮಿಕ ಕ್ಷೇತ್ರಗಳು ಕೂಡ ಈ ಸಂದರ್ಭದಲ್ಲಿ ತೊಡಗಿಸಿಕೊಂಡಿದ್ದೇವೆ. ಅದರಲ್ಲಿ ಬಹಳ ಪ್ರಮುಖವಾದದ್ದು ಇಡೀ ರಾಜ್ಯ ಮತ್ತು ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿರುವಂಥ ನಮ್ಮ ಮಂಗಳೂರಿನ ಶ್ರೀ ಕ್ಷೇತ್ರ ಗೋಕರ್ಣನಾಥ. ಈ ಒಂದು ಕ್ಷೇತ್ರ ಬಹಳಷ್ಟು ಅಂದರೆ ಲಾಕ್ಡೌನ್ಗಿಂತ ಮುಂಚಿತವಾಗಿ ಕೂಡ ಬೇರೆ ಬೇರೆ ರೀತಿಯಾದಂಥ ಸೇವಾ ಕೈಂಕರ್ಯಗಳಲ್ಲಿ ತೊಡಗಿಸಿಕೊಂಡು ಬಂದಿರುವಂಥದ್ದು. ಈ ಲಾಕ್ಡೌನ್ ಸಂದರ್ಭದಲ್ಲೂ ಕೂಡ ಮೊದಲ ಕ್ಷೇತ್ರವಾಗಿ ಕಳೆದ ಬಾರಿ ಕೂಡ ಅದು ಬಹಳ ಕೆಲಸಗಳನ್ನು ಮಾಡಿತ್ತು. ಈ ಬಾರಿ ಅದೇ ರೀತಿಯಲ್ಲಿ ಅದು ಮುಂದುವರಿಸಿಕೊಂಡು ಬಂದಿದೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕ್ಷೇತ್ರದ ಕೋಶಾಧಿಕಾರಿ ಮತ್ತು ವಕೀಲರು ಆದಂಥ ಪದ್ಮರಾಜ್ ಆರ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳಷ್ಟು ಈ ಬಾರಿ ತುಂಬಾ ತೊಂದರೆಯನ್ನು ಅನುಭವಿಸೋದಾಗಿದೆ. ನಾವು ಇಷ್ಟೊಂದು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನಿಸ್ತದೆ. ಖಂಡಿತ. ಕ್ಷೇತ್ರ ಕೂಡ ಕಳೆದ ಬಾರಿ ಕೂಡ ಜನರ ಸೇವಾ ಕೈಂಕರ್ಯಗಳಲ್ಲಿ ಅವ್ರಿಗೇನು ಸಹಾಯ ಬೇಕು ಅದನ್ನು ಮಾಡಿಕೊಂಡು ಬಂದಿದೆ ಅನ್ನುವಂಥದ್ದು. ಈ ಬಾರಿ ಯಾವ ರೀತಿ ತೊಡಗಿಸಿಕೊಂಡು? ಬಹುಶಃ ಈ ಬಾರಿ ನಿಮಗೆಲ್ಲ ಗೊತ್ತಿರ್ಬೋದು, ಕಳೆದ ಬಾರಿ ಈ ಇದರಲ್ಲಿ ನಮ್ಮ ಕೋವಿಡ್ನಿಂದಾಗಿ ಜನಗಳ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಇತ್ತು, ಯಾವ ಮಟ್ಟಕ್ಕೆ ಕುಸಿಯಿತ್ತು ಅಂತ ನಮಗೆಲ್ಲರಿಗೂ ತಿಳಿದಂಥ ವಿಚಾರ. ಕಳೆದ ಬಾರಿ ಸರ್ಕಾರ ಈ ಲಾಕ್ಡೌನ್ ಅನ್ನೋದು ನಮ್ಮ ಈ ಜನ್ರೇಷನ್ಗೆ ಬಹುಶಃ ಯಾರು ಕೂಡ ನೋಡಿರ್ಲಿಕ್ಕಿಲ್ಲ. ಈ ಜನ್ರೇಷನ್ ಅವರು ಅಂಥ ಸಮಯದಲ್ಲಿ ಲಾಕ್ಡೌನ್ ಅನ್ನು ಘೋಷಿಸಿತ್ತು. ಆ ಪ್ರಕಾರ ಒಮ್ಮಿಂದೊಮ್ಮೆಲೆ ಇವತ್ತು ಎಲ್ಲ ಸರಿ ಇದ್ದದ್ದು, ನಾಳೆ ಲಾಕ್ಡೌನ್ ಅಂತ ಆಯಿತು, ಎಲ್ಲ ಕ್ಲೋಸ್ ಆಯಿತು. ಜನಗಳು ಆತಂಕಕ್ಕೀಡಾದರು. ಹೊರಗಡೆಯಿಂದ ಬಂದಂತಹ ಕೂಲಿ ಕಾರ್ಮಿಕರಿದ್ದರು, ವಲಸೆ ಕಾರ್ಮಿಕರು, ಅವರೆಲ್ಲ ಎಲ್ಲೆಲ್ಲಿದ್ದ ರಸ್ತೆ ಬದಿಯಲ್ಲಿದ್ದವರು ಅಲ್ಲಿ ಕೆಲವರು ಚಿಕ್ಕ ಜೋಪಡಿಗಳನ್ನು ಹಾಕಿ ಅವರು ವಾಸಿಸಿದಂತಹ ಜಾಗ ಎಲ್ಲ ಇತ್ತು. ಪಾಪ ಅವ್ರಿಗೆ ಕೂಡ ಏನು ಮಾಡಬೇಕು ಅಂತ ಆಗಲಿಲ್ಲ. ಒಂದೇ ಸಲ ಕಕ್ಕಾಬಿಕ್ಕಿಯಾಗಿ ಹೋದರು. ಆದರೆ ಈ ಬಾರಿ ಲಾಕ್ಡೌನ್ ಸರ್ಕಾರ ಇದರ ಬಗ್ಗೆ ಸೂಚನೆಗಳನ್ನು ಕೊಡ್ತಾ ಇತ್ತು. ಲಾಕ್ಡೌನ್ ಆಯಿತು. ಆದರೆ ಕೆಲವೊಂದು ವಿಚಾರದಲ್ಲಿ ಸರ್ಕಾರ ಈಗ ನಮ್ಮ ಕಟ್ಟಡ ಕಾರ್ಮಿಕರಿಗಾಗ್ಬೋದು, ಲೇಬರ್ ಕ್ಲಾಸಿಗೆ ಆಗುವಂಥ ಎಲ್ಲಿ ಒಂದು ಜಂಗುಳಿ ಇಲ್ಲದೆ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಕೆಲಸ ಇದೆ ಅಂತ ಇದು ಮಾಡ್ಬೋದು. ಈ ಸರ್ಕಾರದ ಮಾರ್ಗಸೂಚಿಗಳನ್ನು ಅವರು ಮನದಲ್ಲಿಟ್ಕೊಂಡು ಕೆಲಸ ನಿರ್ವಹಿಸ್ಬೋದು ಅಂತ ಹೇಳಿತ್ತು. ಆದರೂ ಕೂಡ ಈ ಕೆಲವರಲ್ಲಿ ಏನಾಗುತ್ತೆ ಅಂದರೆ ಈ ಬಾರಿ 2ನೇ ಅಲೆ ಬಹುಶಃ ಯಾರು ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ. ಅದಕ್ಕಿಂತ ವೇಗವಾಗಿ ಇದು ಜನಗಳಲ್ಲಿ ಬಂದು ಎಲ್ರಿಗೂ ಈ ಕೊರೋನಾ ಈಗ ಏನಾಗಿದೆ, ನಮ್ಮ ರಾಜ್ಯದಲ್ಲಿ ಸಾಧಾರಣ ಟೆಸ್ಟಿಂಗ್ ಆಗೋದ್ರಲ್ಲಿ 30-35% ಜನಗಳವರೆಗೆ ಪಾಸಿಟಿವ್ ರಿಪೋರ್ಟ್ಸ್ ಬರ್ತಾ ಇದೆ. ಜನಗಳು ಆತ್ಮಸ್ಥೈರ್ಯವನ್ನಂತೂ ಖಂಡಿತ ಕಳೆದುಕೊಂಡಿದ್ದಾರೆ ಅಂತ ಹೇಳೋದು ನನ್ನ ಒಂದು ಈಗಿನ ನನಗೆ ತಿಳಿದು ಬಂದಿದೆ. ಯಾಕೆ ಅಂತ ಹೇಳಿದರೆ, ನಾವು ಬಹುಶಃ ಮೀಡಿಯಾದವರನ್ನು ನಾವು ನೋಡುವಾಗ ನಮಗೆ ಗೊತ್ತಾಗುತ್ತೆ. ಮೀಡಿಯಾದಲ್ಲಿ ನಾವು ಈ ನ್ಯೂಸ್ ಚಾನಲ್ಗಳನ್ನು ನೋಡ್ತಾ ಇರಬೇಕಾದ್ರೆ
ಎಲ್ಲಿ ಆಸ್ಪತ್ರೆಗಳಲ್ಲಿ ಆ ಒಂದು ಬೆಡ್ಡಿಗೋಸ್ಕರ ಪರದಾಟ, ಅಲ್ಲಿ ಗಲಾಟೆ ಆಗುವಂಥದ್ದು, ವೈದ್ಯರು ಮತ್ತು ಸಿಬ್ಬಂದಿಗಳಲ್ಲಿ ಇದೆಲ್ಲ ನಾವು ನೋಡ್ತಿರ್ಬೇಕಾದ್ರೆ ಜನಗಳು ಇದನ್ನು ನೋಡಿ ಅವರ ಆತ್ಮಸ್ಥೈರ್ಯವನ್ನು ಖಂಡಿತ ಕುಸಿಯುತ್ತೆ. ಆಸ್ಪತ್ರೆ ಒಳಗಿನ ಒಂದು ಪರಿಸ್ಥಿತಿ, ಹೊರಗಡೆ ಇರುವಂತಹ ಒಂದು ಪರಿಸ್ಥಿತಿ. ಬಹುಶಃ ಈ ಜನಗಳಲ್ಲಿ ಆತ್ಮಸ್ಥೈರ್ಯ ತುಂಬಿಸುವಂಥ ಕೆಲಸ ಸರ್ಕಾರದಿಂದ ಆಗಬೇಕು. ಹಾಗೆ ಬೇರೆ ಬೇರೆ NGOಗಳಿದೆ, ಸಂಘ ಸಂಸ್ಥೆಯವರು ಈ ಜನಗಳ ಆತ್ಮಸ್ಥೈರ್ಯ ಹೆಚ್ಚಿಸುವಂಥ ಕೆಲಸವನ್ನು ಮಾಡಬೇಕು ಎನ್ನುವುದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಕೂಡ ಹೌದು. ಇದರಲ್ಲಿ ನಮ್ಮ ಗೋಕರ್ಣನಾಥ ಕ್ಷೇತ್ರ, ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ವಾಮಿ ಅವರಿಂದ ಸ್ಥಾಪಿಸಲ್ಪಟ್ಟಂತಹ ಒಂದು ಪವಿತ್ರವಾದ ಕ್ಷೇತ್ರ. ಇಡೀ ಜಗತ್ತಿಗೆ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಅಂತ ಹೇಳಿ ಒಂದು ಅದ್ಭುತ ಸಂದೇಶವನ್ನು ಕೊಟ್ಟಂತಹ ಕ್ಷೇತ್ರ. ಇಲ್ಲಿ ನಮ್ಮೆಲ್ಲರ ಮಾರ್ಗದರ್ಶಕರು ಶ್ರೀ ಬಿ ಜನಾರ್ದನ್ ಪೂಜಾರಿ ಅವರು ಕಳೆದ ಬಾರಿ ನಮಗೆ ಮಾರ್ಗದರ್ಶನ ಮಾಡಿದ್ರು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪ್ರೇರಣೆ ಇತ್ತು. ಈ ಕ್ಷೇತ್ರದಲ್ಲಿ ಇಂತಹ ಒಂದು ಕಷ್ಟಕರವಾದಂತಹ ಸಮಯದಲ್ಲಿ ಜನರಿಗೆ ಈ ಕ್ಷೇತ್ರದಿಂದ ಏನಾದರೂ ಸೇವೆ ಸಿಗಬೇಕು, ಜನಗಳು ಆತಂಕ ಪರಿಸ್ಥಿತಿಯಲ್ಲಿದ್ದಾರೆ, ಆ ಜನಗಳ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಬೇಕು ಅನ್ನುವಂತಹ ಒಂದು ಪ್ರೇರಣೆ ಹಾಗೆ ಜನಾರ್ದನ್ ಪೂಜಾರಿ ಅವರ ಮಾರ್ಗದರ್ಶನ ಸಿಕ್ತು. ಆ ಪ್ರಕಾರ ತಮಗೆಲ್ಲ ಗೊತ್ತಿದೆ, ನಾವು ಕಳೆದ ಬಾರಿ ಒಂದು 100 ಕ್ವಿಂಟಲ್ ಅಕ್ಕಿಯನ್ನು ವಿವಿಧ ಸಂಘ ಸಂಸ್ಥೆಗಳ ಮುಖಾಂತರ ನಾವು ವಿತರಿಸಿ ಅದಕ್ಕೆ ಆ ಸಂಘ ಸಂಸ್ಥೆಯವರ ಒಂದು ಅವರ ಸಪೋರ್ಟನ್ನು ತೆಗೆದುಕೊಂಡು ಅದರ 10 ಪಾಲನ್ನು ನಾವು ಜನಗಳಿಗೆ ವಿತರಿಸಬೇಕು ಅನ್ನೋದು. ಅಂದರೆ ಜನಗಳಿಗೆ ಒಂದು ತುತ್ತಾದರೂ ಅನ್ನ ಅವರಿಗೆ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡಿದ್ದು. ಬಹುಶಃ ನಾವು ನಿರೀಕ್ಷೆಗೆ ಮೀರಿದಂತೆ ಸುಮಾರು 350 ಕ್ವಿಂಟಲ್ ಅಕ್ಕಿಯನ್ನು ನಾವು ಜನಗಳಿಗೆ ವಿವಿಧ ಸಂಘ ಸಂಸ್ಥೆಗಳ ಮುಖಾಂತರ ನಾವು ತಲುಪಿಸಿದೆವು. ಆ ಸಂಘ ಸಂಸ್ಥೆಗಳು ಅದಕ್ಕೆ 10 ಪಾಲು, 15 ಪಾಲು, 20 ಪಾಲು ಸೇರಿಸಿ ಅದನ್ನು ಜನಗಳಿಗೆ ನೇರವಾಗಿ ಕ್ಷೇತ್ರದಿಂದಲ್ಲ, ಸಂಘ ಸಂಸ್ಥೆಗಳ ಮೂಲಕ ನೀವು ಹೌದು ನೇರವಾಗಿ ಜನಗಳಿಗೆ ನಾವು ಲೋಕಲ್ ಆಗಿ ಕಳಿಸಿದ್ದೇವೆ. ಬಹುಶಃ ನಾವು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಹಲವಾರು ಸಂಘ ಸಂಸ್ಥೆಗಳ ಮುಖಾಂತರ ನಾವು ಕಳಿಸಿದೆವು. ಅದಕ್ಕೆ ಆ ಸಂಘ ಸಂಸ್ಥೆಯವರು ಸೇರಿಸಿ ಕೊಟ್ಟಿದ್ದಾರೆ. ಪ್ರೇರಣೆ ನಮ್ಮ ಕ್ಷೇತ್ರದಿಂದ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಬಹಳ ನನಗೆ ಹೆಮ್ಮೆ ಇದೆ. ಯಾಕೆಂತ ಹೇಳಿದ್ರೆ ನಾವು ನೋಡ್ತೇವೆ ಎಲ್ಲ ದೇವಸ್ಥಾನಗಳಲ್ಲಿ, ಧಾರ್ಮಿಕ ಕೇಂದ್ರಗಳಲ್ಲಿ ಈ ಬ್ರಹ್ಮಕಲಶೋತ್ಸವ ಇದೆಲ್ಲ ಆಗುತ್ತೆ, ನಾವು ಹಸಿರು ಹೊರೆ ಕಾಣಿಕೆ ಇದೆಲ್ಲ ಮಾಡ್ತೇವೆ. ಆವಾಗ ಜನಗಳ ಹತ್ರ ನಾವು, ಭಕ್ತರ ಹತ್ರ ನಾವೇನು ಹೇಳ್ತೇವೆ, ನಿಮ್ಮ ಮನೆಯಿಂದ ಒಂದು ಹುಂಡಿ ಅಕ್ಕಿ ಆದರೂ ಈ ಕ್ಷೇತ್ರಕ್ಕೆ ಬರಬೇಕು ಅನ್ನೋದು. ಆದರೆ ಇಂಥ ಕಷ್ಟಕರ ಪರಿಸ್ಥಿತಿಯಲ್ಲಿ ಜನಗಳಿಗೆ ದೇವರು ಏನು ಕೊಟ್ಟರು ಅನ್ನುವಂತಹ ಒಂದು ಅವರಲ್ಲಿ ಕೂಡ ನಿರೀಕ್ಷೆಗಳಿರುತ್ತೆ. ಆ ಸಮಯದಲ್ಲಿ ನಮಗೆ ನಮ್ಮ ಕ್ಷೇತ್ರದಿಂದ ಪ್ರೇರಣೆ ಸಿಕ್ಕಿದಾಗೆ ಆ ಕೆಲಸವನ್ನು ಮಾಡಿದ್ದೇವೆ. ಬಹಳ ಸಂತೃಪ್ತಿ ಇದೆ. ನಮ್ಮ ಕ್ಷೇತ್ರದಲ್ಲಿರುವ ಶಕ್ತಿ ಅಂತ ಕೆಲಸವನ್ನು ಮಾಡಲಿಕ್ಕೆ ಅದರಲ್ಲಿ ಯಾರು ತೊಡಗಿಸಿಕೊಂಡಿರ್ತಾರೋ ಅವರಿಗೆ ಖಂಡಿತವಾಗಿ ಸೂಕ್ತವಾದ ಒಂದು ಚಿಂತನೆಗಳನ್ನು ಕೊಟ್ಟು ನಮ್ಮ ಹತ್ರ ಅದು ಮಾಡಿಸಿದ್ದಾರೆ ಅನ್ನೋದಕ್ಕೆ ಬಹಳ ಸಂತೋಷ ಇದೆ. ಜಾತ್ರೆ, ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಜನ ಒಂದಷ್ಟು ಕ್ಷೇತ್ರಗಳಿಗೆ ಹೊರೆ ಕಾಣಿಕೆಗಳನ್ನು ಸಲ್ಲಿಸ್ತಾರೆ. ಖಂಡಿತ. ಆದರೆ ಇಂಥ ಸಂದರ್ಭದಲ್ಲಿ ಅದೇ ಜನರಿಗೆ ಅದು ದೇವರಿಂದ ಕೊಡಲ್ಪಡ್ತದೆ ಅಂತ ಖಂಡಿತವಾಗಿ ಏನೇನಿಲ್ಲ. ಈಗ ಕಳೆದ ಬಾರಿ ಈ ಒಂದು ಇದನ್ನು ಮಾಡಬಹುದು ಅನ್ನೋ ಧೈರ್ಯ ಹೇಗೆ ಬಂತು, ಇದನ್ನು ಮಾಡಬಹುದು ಕ್ಷೇತ್ರದಿಂದ ಅಂತ ನೋಡಿ. ನಮಗೆ ಆ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀಜಿಯವರು ಅವರ ಕೈಯಾರೆ ತಂದು ಶಿವಲಿಂಗಿಯನ್ನು ಸ್ಥಾಪಿಸಿರುವಂತಹ ಪವಿತ್ರವಾದಂಥ ಕ್ಷೇತ್ರ. ಅಲ್ಲಿರುವಂತಹ ಶಕ್ತಿ, ಆ ಕ್ಷೇತ್ರದಲ್ಲಿರುವಂತಹ ಶಕ್ತಿ ನಮಗೆ ವೈಯಕ್ತಿಕವಾಗಿ ಅನುಭವವಾಗಿದೆ. ಆ ಶಕ್ತಿಯ ನಮ್ಮ ಮುಂದೆ ನಮಗೆ ಮಾರ್ಗದರ್ಶನ ಮಾಡುವಂಥವರು ಮಾನ್ಯ ಶ್ರೀ ಬಿ ಜನಾರ್ದನ್ ಪೂಜಾರಿ ಅವರು. ಇವರು ಕೂಡ ನಮಗೆ ಒಂದು ಪ್ರೇರಣೆ ಅಂತಲೇ ಹೇಳ್ಬೋದು. ಪ್ರತಿ ಒಂದು ವಿಚಾರದಲ್ಲೂ ನಾವು ಆ ಕೆಲಸ ಏನು ಒಂದು ಒಳ್ಳೆ ಕೆಲಸ ಮಾಡ್ತೇವೆ ಅಂತೇಳಿ ಆ ಕ್ಷೇತ್ರದಲ್ಲಿ ಹೋಗಿ ಯಾವಾಗ ನಾವು ಸಂಕಲ್ಪ ಮಾಡ್ತೇವೋ ಅದರ ನಂತರ ನಾವು ಯಾವತ್ತೂ ಹಿಂದೆ ತಿರುಗಿ ನೋಡಲಿಲ್ಲ, ಅದು ಹಾಗೇ ಆಗುತ್ತೆ. ಬಹುಶಃ ನಿಮಗೆ ನಾನು ಹೇಳಬೇಕಂದ್ರೆ ಹೋದ ದಸರಾ ಮಹೋತ್ಸವ ಇರ್ಬೋದು, ನೀವು ಯಾವ ರೀತಿ ಆಯಿತು ಅಂತ ನಿಮಗೆಲ್ಲರಿಗೂ ಗೊತ್ತುಂಟು. ಬಹುಶಃ ಭಾರತ ದೇಶದಲ್ಲಿ ಈ ಕೋವಿಡ್ ಸಮಯದಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ನಡೆದಂಥ ಒಂದು ಜಾತ್ರೆ ಅಂದರೆ ನಮ್ಮ ಗೋಕರ್ಣನಾಥ ಕ್ಷೇತ್ರ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಭಕ್ತರಿಗೆ ಅದೆಷ್ಟೋ 4-5 ತಿಂಗಳು ಈ ಲಾಕ್ಡೌನ್ನಿಂದ ಮನೆಯ ಒಳಗಡೆ ಕೂತ್ಕೊಂಡು ಅವರ ಆತ್ಮಸ್ಥೈರ್ಯ ಯಾವ ಮಟ್ಟಕ್ಕೆ ಕುಸಿದಿತ್ತು, ಹಾಗೆ ಅವರ ಆರ್ಥಿಕ ಪರಿಸ್ಥಿತಿ ಏನಾಗಿತ್ತು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿತ್ತು. ನಮ್ಮ ಕ್ಷೇತ್ರದಲ್ಲಿ ಆ ದಸರಾ ಮಹೋತ್ಸವವನ್ನು ಧಾರ್ಮಿಕ ಕೇಂದ್ರಗಳು ಈ ಭಾರತ ದೇಶದಲ್ಲಿ ನಾನು ಹೇಳಿದಾಗ ಈ ಲಾಕ್ಡೌನ್ ಅನ್ನೋದನ್ನು ಬಿಟ್ಟರೂ ಕೂಡ ಈ ಧಾರ್ಮಿಕ ಕ್ಷೇತ್ರಗಳನ್ನು ಮುಚ್ಚಿರುವಂಥದ್ದು
ಬಹುಶಃ ನಮ್ಮ ಜನರೇಷನ್ ಅವರು ನೋಡಿಲಿಕ್ಕಿಲ್ಲ, ಕೇಳಿರ್ಲಿಕ್ಕಿಲ್ಲ. ಅದು ಹೊಸದಾಗಿ ಆಗಿರುವಂತದ್ದು. ದೇವಸ್ಥಾನ ಇವತ್ತು ಕೂಡ ದೇವಸ್ಥಾನ, ಮಸೀದಿ, ಮಂದಿರಗಳಿಗೆ ಬೀಗ ಹಾಕಿರುವಂತಹ ಪರಿಸ್ಥಿತಿ. ಹೌದು ಸರ್. ಈಗ ಈ ಸಂದರ್ಭದಲ್ಲಿ ಈ ಅನ್ನದಾನವನ್ನ ಕ್ಷೇತ್ರದಲ್ಲಿ ಮಾಡ್ತಾ ಇರ್ತೀರಿ. ಈ ಸಂದರ್ಭದಲ್ಲಿ ಅಲ್ಲಲ್ಲಿ ವಾಹನಗಳಲ್ಲಿ ಕ್ಷೇತ್ರದಿಂದ ಹೋಗಿ ಕೊಡಲ್ಪಡ್ತದಂತನ್ನುವಂಥದ್ದು ಇದು ಕ್ಷೇತ್ರದ ಮೂಲಕನೇ ಆಗ್ತಾ ಇದೆಯಾ, ಇಲ್ಲೂ ಕೂಡ ಬೇರೆ ಸಂಘ ಸಂಸ್ಥೆಗಳ ಜೊತೆಗೆ ಸೇರ್ಕೊಂಡು ಮಾಡ್ತಾ ಇದೆ? ಕಳೆದ ಬಾರಿ ನಾವು ಲಾಕ್ಡೌನ್, ನಾನು ಹೇಳಿದಾಗೆ ಈ ಬಾರಿ ಅಂತ ಒಂದು ಪರಿಸ್ಥಿತಿ ಬಂದಿಲ್ಲ ಈವರೆಗೆ. ಕಳೆದ ಬಾರಿ ನಮ್ಮ ಯಾರು ಈ ಜನಗಳು ಹೊರಗಡೆಯಿಂದ ಬಂದಂತಹ ಕೂಲಿ ಕಾರ್ಮಿಕರು ಅವರು ರಸ್ತೆ ಬದಿಯಲ್ಲಿದ್ರು. ಅವರಿಗೆ ಪಾಪ ಅವರಿಗೆ ಹೋಗ್ಲಿ ಮೇಲೆ ಲಾಕ್ಡೌನ್ ಘೋಷಣೆ ಆಯ್ತು. ಅವರು ಯಾವ ಜಾಗದಲ್ಲಿದ್ದಾರೆ ಅಲ್ಲೇ ಇರಬೇಕು, ಅವರಿಗೆ ಒಂದು ಕೆಲಸ ಇಲ್ಲ. ಈ ಜನಗಳಂದ್ರೆ ಬಡವರು ಯಾವ ರೀತಿ ಇರ್ತಾರಂದ್ರೆ ಕೆಲವು ಮನೆಗಳಲ್ಲಿ, ಹೆಚ್ಚಿನ ಮನೆಗಳಲ್ಲಿ ಇಲ್ಲಿ ಇವತ್ತು ನಾನು ದುಡ್ದು ನನಗೆ ಸಂಜೆ ಸಂಬಳ ಸಿಗುತ್ತೆ, ನಾನು ಅದನ್ನ ಇಟ್ಕೊಂಡು ಅಂಗಡಿಗೆ ಹೋಗ್ತೇನೆ, ಅಂಗಡಿಗೆ ಹೋಗಿ ಅಕ್ಕಿ ರೇಷನ್ ತಗೊಳ್ತೇನೆ, ತಗೊಂಡು ಬಂದು ಮನೆಯಲ್ಲಿ ಬೇಯಿಸಿ ಇವತ್ತು ನಾವು ಊಟ ಮಾಡ್ತೇವೆ. ನಾಳೆ ಊಟ ಮಾಡ್ಬೇಕಂದ್ರೆ ನನಗೆ ಮತ್ತೆ ನಾಳೆ ದುಡ್ದು ಅಂಗಡಿಗೆ ಹೋಗ್ಬೇಕು, ಮಾಡಬೇಕು. ಇಂಥ ಪರಿಸ್ಥಿತಿಯಲ್ಲಿ ಇತ್ತು. ಆದ್ರೆ ಆ ಸಮಯದಲ್ಲಿ ನಾವು 42 ದಿವಸ ಕಳೆದ ಬಾರಿ ಸುಮಾರು ದಿವಸಕ್ಕೆ 1250ಕ್ಕೂ ಮೇಲ್ಪಟ್ಟು ಜನಗಳಿಗೆ 5 ವಾಹನದಲ್ಲಿ ನಮ್ಮ ನಗರದ ಹಲವಾರು ಪ್ರದೇಶಗಳು ಎಲ್ಲೆಲ್ಲಿ ಆ ಕೂಲಿ ಕಾರ್ಮಿಕರಿದ್ದಾರೆ, ಶಕ್ತಿನಗರ ಆಗಿರ್ಬೋದು, ಇಲ್ಲಿ ನಮ್ಮ ಉರ್ವ ಸ್ಟೋರ್, ತುಂಬಾ ಕಡೆ ನಾವು ಇದನ್ನು ಅನ್ನಪ್ರಸಾದವನ್ನು ಕ್ಷೇತ್ರದಲ್ಲಿ ತಯಾರಿಸಿ ಕ್ಷೇತ್ರದ ವತಿಯಿಂದಲೇ ಅವರಿಗೆ ತಗೊಂಡೋಗಿ ಹಂಚಿರುವಂತ ಕೆಲಸ ಕಳೆದ ಬಾರಿ ಮಾಡಿದ್ದು. ಆದ್ರೆ ಈ ಬಾರಿ ನಾವು ಅನ್ನವನ್ನು ತೆಗೆದುಕೊಂಡು ಯಾರಿಗೂ ವಿತರಿಸುವಂತ ಕೆಲಸ ನಾವು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದ್ರೆ ಈ ಬಾರಿ ಆ ಥರದ್ದು ಪರಿಸ್ಥಿತಿ ಒಮ್ಮಿಂದೊಮ್ಮೆಲೆ ಉದ್ಭವ ಆಗಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಕೂಲಿ ಕಾರ್ಮಿಕರಿಗೆ ಕೂಡ ಕೆಲಸ ಇತ್ತು. ಕಟ್ಟಡ ಕಾರ್ಮಿಕರಿಗೆ ಯಾರಿಗೂ ಆಗ್ಬೇಕು, ಅವ್ರಿಗೆ ಕೆಲಸ ಇತ್ತು, ಅವರಿಗೆ ಊಟಕ್ಕೇನು ಆ ಥರದ್ದು. ಮತ್ತೆ ಕಾರ್ಮಿಕರು ಹೊರಗಡೆಯಿಂದ ಬಂದಂತಹ ಕಾರ್ಮಿಕರಿಗೆ ಮೊದಲೇ ಈ ಬಗ್ಗೆ ಸೂಚನೆಗಳು ಹೋಗೋರು ಹೋಗಿ ಆಗಿತ್ತು. ಆದ್ರಿಂದ ನಾವು ಬಹಳ ಮಂದಿ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ರು. ಆದ್ರಿಂದ ನಾವು ಅವರಿಗೆ ಅನ್ನವನ್ನು ತಯಾರಿಸಿ ವಿತರಣೆ ಮಾಡುವಂತ ಒಂದು ಕೆಲಸವನ್ನು ನಾವು ಮಾಡಲಿಲ್ಲ. ನಾವು ಈ ಬಾರಿ ವಿಶೇಷವಾಗಿ ನಮ್ದೊಂದು ಈ ಕ್ಷೇತ್ರದ ಒಂದು ಪ್ರೇರಣೆಯಿಂದ ಒಂದು ಗುರು ಬೆಳದಿಂಗಳು ಅಂತ ಒಂದು ಸಂಸ್ಥೆಯನ್ನು ನಾವು ಕಟ್ಟಿಕೊಂಡಿದ್ದೇವೆ. ಮಾನ್ಯ ಶ್ರೀ ಜನಾರ್ದನ್ ಪೂಜಾರಿ ಅವರ ಮಾರ್ಗದರ್ಶನದಲ್ಲಿ ಅವರು ಈ ಬಡವರ ಒಂದು ಕೆಲಸಗಳಿಗೆ ಯಾವ ರೀತಿ ಸ್ಪಂದಿಸ್ತಿದ್ರು, ಈ ಬಡವರ ಬಗ್ಗೆ ಅವರಿಗಿದ್ದಂತಹ ಕಾಳಜಿ ನಾವು ಅವರೊಟ್ಟಿಗೆ ಇದ್ದು ನಮ್ಮನ್ನು ಕೂಡ ಪ್ರಭಾವಿತಗೊಳಿಸಿತ್ತು. ಆ ಪ್ರಕಾರ ನಾವು ಒಂದು ಗುರು ಬೆಳದಿಂಗಳು ಎಂಬ ಸಂಸ್ಥೆಯನ್ನು ಕಟ್ಟಿ ಅದರ ಮುಖಾಂತರ ಈ ಸಮಾಜಕ್ಕೆ ಬೇಕಾದ ಏನಾದ್ರೂ ಒಳ್ಳೆ ಕೆಲಸ, ಸಮಾಜದ ಈ ಸಮಾಜದಲ್ಲಿ ಇರುವಂತಹ ಬಡವರ ಅವ್ರ ದುಃಖದಲ್ಲಿರ್ಬೇಕಾದ್ರೆ ಅವರ ಕಣ್ಣೊರೆಸುವಂತ ಕೆಲಸ ಆಗ್ಬೇಕು, ಅವರಿಗೆ ಒಂದು ತುತ್ತು ಅನ್ನ ತಿನ್ಲಿಕ್ಕೆ ಏನಾದ್ರೂ ನಾವು ಸಹಾಯ ಮಾಡ್ಬೇಕೆನ್ನೋ ಉದ್ದೇಶದಿಂದ ಗುರು ಬೆಳದಿಂಗಳು ಎಂಬ ಸಂಸ್ಥೆಯನ್ನು ನಾವು ಕಟ್ಟಿದ್ದು. ಅದರ ಉದ್ದೇಶ ಬೇರೆ, ಅದರಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಆಸರೆ ಎಂಬ ಒಂದು 3 ಉದ್ದೇಶ ಈ ಲಾಕ್ಡೌನ್ ಸಂದರ್ಭದಲ್ಲಿ ಕಟ್ಟಿರುವಂತದ್ದಲ್ಲ. ಆದ್ರೆ ಈ ಪರಿಸ್ಥಿತಿ ಮತ್ತೆ ಎದುರಾದ್ರಿಂದ ನಾವು ಇದರಲ್ಲಿ ನಮ್ಮ ಒಂದು ವ್ಯಾಪ್ತಿಗೆ ಈಗ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಈಗ ಯಾರಿಗಾದ್ರೂ ಕೋವಿಡ್ ಇದಕ್ಕೆ ಒಂದು ಮನೆಯಲ್ಲಿ 5-6 ಜನ ಇರ್ತಾರೆ, ಅವರಿಗೆ ಹೊರಗಡೆ ಬರ್ಲಿಕ್ಕೆ ಆಗೋದಿಲ್ಲ, ಅವರಿಗೆ ಬೇಕಾದಂಥ ಫುಡ್ ಕಿಟ್ಗಳನ್ನು, ಅವರಿಗೆ ಬೇಕಾದಂಥ ಮೆಡಿಸಿನ್ ಅನ್ನು, ಅಥವಾ ಆಂಬ್ಯುಲೆನ್ಸ್ ಏನಾದರೂ ಸೇವೆ ಬೇಕಿದ್ರೆ, ಅಥವಾ ಡಾಕ್ಟರ್ಗಳನ್ನು ಅವ್ರ ಹತ್ರ ಮಾತನಾಡಿಸಿ ಅವರಿಗೆ ಬೇಕಾದಂಥ ಸೂಕ್ತ ಸಲಹೆ ಸೂಚನೆಗಳನ್ನು ಕೊಡುವಂಥದ್ದು, ಅವರಿಗೆ ಮೆಡಿಸಿನ್ಗಳನ್ನು ಮುಟ್ಟಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಹಾಗೆಂತ ಹೇಳಿ ನಾವು ಈ ಥರ ಒಂದು ಸಮಾಜ ಸೇವೆ ಕೋವಿಡ್ ಇದರಲ್ಲಿ ಮಾಡ್ತಿದ್ದೇವೆ ಅಂತ ಹೇಳುವಾಗ ನಮಗೆ ಕಾಲ್ಗಳು ಹಲವಾರು ಕಾಲ್ಗಳು ಬರುತ್ತೆ 2 ಜಿಲ್ಲೆಯಿಂದ ಕೂಡ. ನಮ್ಮ ಉದ್ದೇಶವೇ ಬೇರೆ. ಹೇಗೆ ಅಂತ ಹೇಳಿದ್ರೆ ಈ ಕೇಳಿದವರಿಗೆಲ್ಲ ನಾವು ಕಿಟ್ ಕೊಡ್ಲಿಕ್ಕೆ ನಾವು ಕೊಡ್ತೇವೆ, ಖಂಡಿತವಾಗ್ಲೂ ಅಗತ್ಯ ಇದ್ದವರಿಗೆ ಪ್ರತಿಯೊಬ್ಬರಿಗೂ ನಾವು ಕೊಡ್ತಾ ಇದ್ದೇವೆ. ಆದ್ರೆ ಅವರು ನಮ್ಮನ್ನು ಫೋನ್ ಮಾಡಿ ಮಾತಾಡ್ತಾರೆ, ನಾವು ಕೇಳ್ತೇವೆ ನಿಮಗೆ ಕಾರ್ಡ್ ಇದೆಯಾ, ಯಾವ್ದು ಕಾರ್ಡ್ ಇದೆ, BPL ಕಾರ್ಡ್ ಇದೆ ಅಂತ ಹೇಳ್ತಾರೆ, ಅಥವಾ APL ಕಾರ್ಡ್. BPL ಕಾರ್ಡ್ ಇದ್ದವರಿಗೆ 25 kg ಅಕ್ಕಿ ಸಿಗುತ್ತೆ. ಅದರ ನಂತರ ಅವರಿಗೆ ಒಂದೊಂದು ಮೆಂಬರಿಗೆ, ಒಂದು ಕುಟುಂಬದ ಮತ್ತೆ 5-5 kg ಅಕ್ಕಿ ಸಿಗ್ತಾ ಉಂಟು ಸರ್ಕಾರ. ನಾವು ಈ ವ್ಯವಸ್ಥೆಯನ್ನು ಅವರಿಗೆ ಏನು ಸರ್ಕಾರದಿಂದ ಸಿಗ್ಬೇಕು, ಈಗ ಅವರಿಗೆ ಹೋಗಿ ತರ್ಲಿಕ್ಕೆ ದೂರ ಇದೆಯಾ, ನಾವು ವಾಹನ ನಮ್ಮ ಜನಗಳನ್ನು ಒದಗಿಸಿ ಅವರನ್ನು ಕರ್ಕೊಂಡೋಗಿ ಅವರಿಗೆ ಅದನ್ನು ತರಿಸಿಕೊಳ್ಳೋ ಮನೆಗೆ ಮುಟ್ಟಿಸುವಂತ ಕೆಲಸ ಅದನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೆ ಕಾರ್ಡ್ ಇಲ್ಲದೆ ಕೆಲವರು ಬಾಡಿಗೆ ಮನೆಯಲ್ಲಿರುವವರು ಇರ್ತಾರೆ, ಇಂಥವರಿಗೆ ಅಗತ್ಯ ಇದೆ. ಅವರಿಗೆ ಊಟ ಮಾಡಲಿಕ್ಕೆ ಅಕ್ಕಿ ಮತ್ತೆ ಅವರಿಗೆ ಬೇಕಾದಂತಹ ಒಂದು ಕಿಟ್ ಅದನ್ನು ನಾವು ಅವರಿಗೆ ಒದಗಿಸ್ತಿದ್ದೇವೆ. ಆದ್ರೆ ನಾವು ಕಿಟ್ ಕೂಡ ಕೊಡಬೇಕಾದ್ರೂ ಕೂಡ ನಾವು ಸೆಲೆಕ್ಟ್ ಮಾಡಿ ನಮ್ಮ ಒಂದು ಕಿಟ್ ನಾವು ಕೊಟ್ಟರೆ ಅದು ಅವರಿಗೆ 1 ತಿಂಗಳಿಗಂತೂ ಖಂಡಿತವಾಗ್ಲೂ
ಯಾವುದೇ ರೀತಿಯ ತೊಂದರೆ ಆಗದೆ ಅವ್ರು ಇದು ಮಾಡ್ಬೋದು. ಅದನ್ನು ಮುಟ್ಟಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಅಲ್ಲ, ಇದು ಬಹಳ ಖಂಡಿತ. ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ಬಹಳ ಅಸಬಲರಿಗೆ ಸಿಗುವಂಥದ್ದೇ ಆಗಬೇಕು. ಕೆಲವೊಮ್ಮೆ ಸಬಲರು ಕೂಡ ಇದನ್ನು ಪಡೆದುಕೊಳ್ಳುವಂಥ ರೀತಿಯಲ್ಲಿ ಮಾಡಿಕೊಳ್ತಾ ಹೋಗ್ತಾರೆ. ಬಹುಶಃ ಅದು ಬಹಳ ನಿಜವಾಗಿ ಯಾರಿಗೆ ಮುಟ್ಟಬೇಕು ಅವರಿಗೆ ಮುಟ್ಟಬೇಕಂತ ರೀತಿಯಲ್ಲಿ ಮಾಡಿದಾಗ ಬಹಳ ಹೆಚ್ಚು ಜನರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ. ಬಹುಶಃ ಇದು ಈ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀರಿ ಅಂತ. ಹೌದು. ಅದರ ಒಟ್ಟಿಗೆ ಈಗ ಕೆಲವರಿಗೆ ಇಲ್ಲ. ಬಹುಶಃ ಇವತ್ತು ಕೂಲಿ ಕಾರ್ಮಿಕರಿಗಿಂತಲೂ ಖಂಡಿತವಾಗ್ಲೂ ಅವರ ಬಗ್ಗೆ ನಾನು ಇದು ಮಾಡ್ತಾ ಇಲ್ಲ. ಕೂಲಿ ಕಾರ್ಮಿಕರಿಗೆ ಅವರಿಗೆ ಏನು ಬೇಕು, ಅಕಸ್ಮಾತ್ ಅವರಿಗೆ ರೇಷನ್ ಕಾರ್ಡ್ ಎಲ್ಲ ಇದ್ದವ್ರು ಇರ್ತಾರೆ, ನಾವು ಹೇಳ್ತೇವೆ. ಆದರೆ ಬಡವರ ಒಂದು ದೊಡ್ಡ ಗುಣ ಅಂದರೆ ಇದು, ಕೇಳ್ತಾರೆ ಕಿಟ್ಟು. ಎಲ್ಲರೂ ಕೇಳುವಾಗ ಅವರು ಪಾಪ ಕೇಳ್ತಾರೆ. ಆದರೆ ನಾವು ಫೋನ್ ಮಾಡಿ ಅವ್ರ ಹತ್ರ ಮಾತಾಡ್ತೇವೆ. ನಿಮ್ಮಲ್ಲಿ ಯಾರೆಲ್ಲ ಇದ್ದಾರೆ, ನಿಮಗೆ ರೇಷನ್ ಕಾರ್ಡ್ ಇದೆಯಾ? ಹೌದು. ರೇಷನ್ ಕಾರ್ಡ್ ಸಿಕ್ಕಿದೆಯಾ? ಇದು ಅದರಲ್ಲಿ ನಿಮಗೆ ಅಕ್ಕಿ ಧಾನ್ಯಗಳೆಲ್ಲ ಸಿಗ್ತಾ ಉಂಟಲ್ಲ, ಸಿಕ್ಕಿದೆಯಾ? ಅದು ಸಿಕ್ಕಿದೆ ನೋಡಿ ಅಮ್ಮ. ನಮ್ಮ ಉದ್ದೇಶ ಏನಂದ್ರೆ, ನಿಮಗೆ ಅಕ್ಕಿ ಕಾಳೆಲ್ಲ ಸಿಕ್ಕಿದೆ, ನಿಮಗೆ ಒಂದು ಹೊತ್ತು ಊಟ ಮಾಡಿ ಮಲಗಲಿಕ್ಕೆ ಏನೂ ತೊಂದರೆ ಇಲ್ಲ ದೇವರ ದಯದಿಂದ. ಆದರೆ ನಾವೀಗ ನೀವು ಕೇಳ್ತಿದ್ದೀರಿ ನಮ್ಮ ಹತ್ರ, ನಾವು ನಿಮಗೆ ಕೊಟ್ಟಿವಿ ಅಂತ ಹೇಳಿದರೆ ಇನ್ನೊಬ್ಬರಿಗೆ ರೇಷನ್ ಕಾರ್ಡ್ ಕೂಡ ಇರೋದಿಲ್ಲ, ಅವರಿಗೆ ಬೇರೆ ಯಾವ ಸೌಲಭ್ಯವೂ ಕೂಡ ಇರೋದಿಲ್ಲ. ಅವರು ಹಾಗೆ ಊಟ ಮಾಡದೆ ಮಲಗುವಂತಹ ಪರಿಸ್ಥಿತಿ ಹಲವಾರಿದೆ. ಹಾಗೆ ನಿಮಗೆ ಕೊಟ್ಟರೆ ಅವರಿಗಿಲ್ಲ. ನೀವು ನಮಗೆ ಬೇಡ ಅಂತ ಹೇಳಿದರೆ ಅವರಿಗೆ ನಿಮ್ಮಿಂದ ಒಂದು ಸಹಾಯ ಆದಾಗ ಆಗುತ್ತೆ ಅಂತ ಹೇಳಿದಾಗ ಯಾವ ಬಡವರು ಕೂಡ ಇಲ್ಲ ನಮಗೆ ತಂದು ಕೊಡಿ ಅಂತ ಹೇಳಲಿಲ್ಲ. ಅದನ್ನು ಇದ್ದವರು ಈ ಸಂದರ್ಭದಲ್ಲಿ ಖಂಡಿತ ಕೇಳ್ತಾರೆ. ಕೇಳುವಾಗ ಎಲ್ಲರೂ ಕೇಳುವಂಥದ್ದು. ಈಗ ನಾವು ಒಂದು ಮನೆ ನಾವು ಸೆಲೆಕ್ಟ್ ಮಾಡಿ ಕೊಟ್ಟಾಗ ಅವರು ಅಕ್ಕಪಕ್ಕದ 5 ಮನೆಯವರಿಗೆ ಹೇಳ್ತಾರೆ. ಆ ಥರ ಕಾಲ್ಸ್ ಬರುತ್ತೆ. ಆದರೆ ಮೆಡಿಸಿನ್ಗಳನ್ನು ಈಗ ಒಂದು ಮನೆಯಲ್ಲಿ ಒಂದು ರೋಗಿ ಇರ್ತಾರೆ, ಅವರಿಗೆ ತಿಂಗಳಿಗೆ ಒಂದು 2,000 3,000 ಮೆಡಿಸಿನ್ ಅಗತ್ಯ ಇರುತ್ತೆ ಪಾಪ ಕೆಲವು ಮನೆಗಳಲ್ಲಿ. ಅಂಥವ್ರಿಗೆ ಈ ಲಾಕ್ಡೌನ್ದಲ್ಲಿ ಕೆಲಸ ಇಲ್ಲದೆ ಆ ಮೆಡಿಸಿನನ್ನು ಖಂಡಿತ ಯಾವ ಟೈಮಲ್ಲಿ ಅವ್ರು ನಮಗೆ ಫೋನ್ ಮಾಡಿದ್ರು ಆ ಮೆಡಿಸಿನನ್ನು ಅವರಿಗೆ ಮನೆಯಲ್ಲಿ ಮುಟ್ಟಿಸುವಂಥ ಕೆಲಸ, ಅವರು ಪ್ರಿಸ್ಕ್ರಿಪ್ಷನ್ ಕೊಟ್ಟರೆ ಅದನ್ನು ಅವರಿಗೆ ಮುಟ್ಟಿಸುವಂಥ ಕೆಲಸ ನಾವು ಪರ್ಚೇಸ್ ಮಾಡಿ ಅಲ್ಲಿ ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ಅಂದರೆ ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಆಗಬೇಕಾಗಿರೋದು 2 ಹೊತ್ತಿನ ಊಟ ಖಂಡಿತ ಮತ್ತು ಮದ್ದು ಇವೆರಡು ಬಹಳ ಆಗಬೇಕಾಗಿರುವಂಥದ್ದು ಅನ್ನುವಂಥದ್ದು. ಇನ್ನು ಬೇರೆ ಯಾವ ರೀತಿ ಅಂದರೆ ಹೌದು, ಶೈಕ್ಷಣಿಕವಾದ ಇದಕ್ಕೆ ಸಂಬಂಧಪಟ್ಟಕ್ಕೆ ಈಗೇನು ನಾವು ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಒಂದು ಪರಿಸ್ಥಿತಿ ಇದೆ ಅನ್ನುವಂಥದ್ದು. ಇನ್ನು ಅವರ ಆರ್ಥಿಕ ಸಮಸ್ಯೆ ಅಂತ ಅನ್ನೋದು ಲೈಟ್ ಬಿಲ್ ಕಟ್ಟೋದು, ಮತ್ತೊಂದು ಇನ್ನೊಂದು ಅಂತ ಅನ್ನುವಂಥದ್ದು ಅದು ಸರ್ಕಾರದ ಮೂಲದಿಂದ ಆಗಬೇಕಾಗಿರುವಂಥದ್ದು. ಆದರೆ ಇದೆಲ್ಲ ಈ ಸಂದರ್ಭದಲ್ಲಿ ಸರ್ಕಾರ ಈಗ ಕೆಲವೊಂದು ಪ್ಯಾಕೇಜ್ಗಳನ್ನು ಆಯಾಯ ಕ್ಷೇತ್ರಕ್ಕೆ ಈಗ ಘೋಷಣೆ ಮಾಡಿದೆ. ಆದರೆ ಧಾರ್ಮಿಕ ಕ್ಷೇತ್ರದ ಅಲ್ಲಿಯ ಒಳಗಿನ ಸಮಸ್ಯೆಗಳು ಗೊತ್ತೇ ಆಗುವುದಿಲ್ಲ ಖಂಡಿತವಾಗ್ಲೂ. ಯಾಕಂದರೆ ಎಲ್ಲ ಕ್ಷೇತ್ರಗಳು ಎಲ್ರಿಗೂ ಅದರದ್ದೇ ಆದಂಥದ್ದು ಇದೆ. ಇತ್ತೀಚೆಗೆ ಒಬ್ಬರು ಕರೆ ಮಾಡಿದರು, ಪುರೋಹಿತರು ಕರೆ ಮಾಡಿ ಅವರ ಕಷ್ಟವನ್ನು ಹೇಳ್ಕೊಂಡ್ರು. ನಾವೀಗ ಏನು ಮಾಡಬೇಕು, ನಮಗೆ ಆದಾಯ ಇಲ್ಲ ಅಲ್ಲ ಅಂತ ಅನ್ನುವಂಥದ್ದು. ಇದನ್ನೇನಾದರೂ ಮನಗಂಡಿದ್ದೀರಾ? ಇದನ್ನು ಹೇಗೆ? ಖಂಡಿತವಾಗ್ಲೂ ಕಳೆದ ಬಾರಿ ನಾವು ಇದರ ಹೇಳ್ತಿದ್ದೇವೆ. ನಿಮಗೆ ಗೊತ್ತಿರಬೇಕು, ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ, ನಾನು ಬೇರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಮಾತಾಡೋದಕ್ಕಿಂತ ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡ್ತೇನೆ. ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ಇದು ಸರ್ಕಾರದ ಯಾವುದೇ ಒಂದು ಅನುದಾನ ಪಡೆಯದೆ ನಡೆಯುವಂಥ ಕ್ಷೇತ್ರ. ಇಲ್ಲಿ ಏನಿದ್ದು ಆ ಭಕ್ತರಿಗೆ ಸೇರಿದ ಕ್ಷೇತ್ರ. ಇಲ್ಲಿ ಏನು ಅಭಿವೃದ್ಧಿ ಹೊಂದಿದ್ರು ಭಕ್ತರಿಂದ ಆಗಿರುವಂಥ ಒಂದು ಕ್ಷೇತ್ರ. ಇಲ್ಲಿ ನಮಗೆ ಕಳೆದ ಬಾರಿ ಈ ಪುರೋಹಿತರಿಗೆ ಅಥವಾ ನಮ್ಮ ಕೆಲಸದವರು ಇದ್ದಾರೆ, ನೀವು ನೋಡ್ತೀರಿ ಸ್ವಚ್ಛತೆಗೆ ಇನ್ನೊಂದು ಹೆಸರೇ ನಮ್ಮ ಗೋಕರ್ಣ ಕ್ಷೇತ್ರ. ಇದನ್ನು ಮೇಂಟೈನ್ ಮಾಡಲಿಕ್ಕೂ ಕೂಡ ನಮಗೆ ತುಂಬ ಖರ್ಚು ಇದೆ, ಖರ್ಚು ವೆಚ್ಚಗಳಿದೆ. ನಮ್ಮಲ್ಲಿ 4 ಕಲ್ಯಾಣ ಮಂಟಪಗಳಿದೆ. ಆದರೆ ಈ ಮದುವೆ ಸೀಸನ್ ಏನು ಇದೆ ಅಂತ ಹೇಳ್ತೀರಲ್ಲ, ಇದು ಎಲ್ಲ ಮಾರ್ಚ್ ಏಪ್ರಿಲ್ ಮೇ ಜೂನ್ ಈ ಥರ ಇರುವಂಥದ್ದು. ಈ ಸೀಸನಲ್ಲೇ ನಮಗೆ ಬಂದ ಮದುವೆಗಳು ನಾವು ಈ ಎಲ್ಲ ಖರ್ಚು ವೆಚ್ಚಗಳನ್ನು ಹೇಗೆ ಸರಿದೂಗಿಸ್ತಿದ್ದು ಅಂತ ಹೇಳಿದರೆ ಈ ಮದುವೆ ಮಂಟಪಗಳಿಂದ ಬರುವಂತಹ ಆದಾಯದಿಂದ ಖರ್ಚು ವೆಚ್ಚಗಳನ್ನು ತೂಗಿಸ್ತಾ ಇದ್ದು. ಆದರೆ ಈ ಮದುವೆ ಇದೆಲ್ಲ ಈಗ ನಿಂತು ಹೋಯಿತು. ಆದ್ದರಿಂದ ನಮಗೆ ನಮ್ಮ ಅರ್ಚಕರಿಗೆ ಕೊಡುವಂಥ ಸಂಬಳ ಆಗಿರ್ಬೋದು ಅಥವಾ ನಮ್ಮ ಸಿಬ್ಬಂದಿಗಳಿಗೆ ಕೊಡುವಂಥ ಸ್ಯಾಲ್ರಿ ಇದನ್ನು ಕೊಡಲಿಕ್ಕೆ ನಮಗೆ ತುಂಬ ಕಷ್ಟ ಆಯಿತು ಕಳೆದ ಬಾರಿ. ಆದರೆ ನಾವು ಏನೋ ಆ ದೇವರ ಇದರಿಂದ ಅವರಿಗೆ ಬೇಕಾದಂತಹ ಆಹಾರದ ಕಿಟ್ಗಳನ್ನು ಕೊಡುವಂಥದ್ದು, ಹಾಗೆ ಅರ್ಧ ಸಂಬಳವನ್ನು ನಾವು ಕೊಟ್ಟಿದ್ದು. ಈ ಬಾರಿ ಆ ದೇವರ ಒಂದು ಒಳ್ಳೆಯ ನಾವು ಮಾಡಿರುವಂತಹ ಒಳ್ಳೆಯ ಕೆಲಸಕ್ಕೆ ನಮ್ಮ ಸಿಬ್ಬಂದಿಗಳು ಕೂಡ ಇದರಲ್ಲಿ ಹಗಲು ರಾತ್ರಿ ನಮ್ಮೊಂದಿಗೆ ದುಡಿದಿದ್ದಾರೆ ನಮ್ಮ ಸಾಮಾಜಿಕ ಈ ಕಳಕಳಿಯ ಕೆಲಸಗಳಲ್ಲಿ. ಆದ್ದರಿಂದ ಈವರೆಗೆ ಅವರಿಗೆ ನಾವು ಪೂರ್ತಿಯಾದಂತಹ ಸಂಬಳವನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ದೇವರು ಆ ಥರದ ಒಂದು ತೊಂದರೆ ಇಷ್ಟವರೆಗೆ ಆಗಲಿಲ್ಲ. ಬಟ್ ಇದು ಎಷ್ಟರವರೆಗೆ ಕಂಟಿನ್ಯೂ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಹಾಗೆ ಬೇರೆ ಈಗ ಸರ್ಕಾರ ಹಲವಾರು ಪ್ಯಾಕೇಜ್ಗಳನ್ನು ಘೋಷಿಸಿದೆ, ಇದರಲ್ಲಿ ಅರ್ಚಕರಿಗೂ ಕೂಡ ಘೋಷಿಸಿದೆ. ಆದರೆ ಈ ನಮ್ಮ
ಗರಡಿಗೆಯಲ್ಲಿ ಕೆಲಸ ಮಾಡುವಂಥ ಪೂಜಾರಿಗಳು ಅಂತ ಹೇಳ್ತಾರೆ. ಹೌದು. ಇಂಥವರಿಗೆಲ್ಲ ಯಾವುದೇ ಒಂದು ಸೌಲಭ್ಯ ಕಿಟ್ಗಳು ಕೂಡ ಇದರಲ್ಲಿ ಇಲ್ಲ. ಇಂಥವ್ರು ಏನು ಮಾಡಬೇಕಾಗಿರುವಂಥದ್ದು ನಿಮಗೆ ಗೊತ್ತುಂಟು. ನಮ್ಮ ದಕ್ಷಿಣ ಕನ್ನಡ ತುಳುನಾಡು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಒಂದು ನಿಗದಿಪಟ್ಟಿದ ಒಂದು ವೇತನ ಏನೋ ಕೊಡ್ತಾ ಇದೆ. ಆದರೆ ಅದಕ್ಕಿಂತ ಹೊರತಾಗಿರುವಂತಹ ಖಾಸಗಿ ದೇವಸ್ಥಾನಗಳು, ವೈಯಕ್ತಿಕ ನೆಲೆಗಟ್ಟಲೆ, ಕುಟುಂಬದ ನೆಲೆಗಟ್ಟಲೆ ನಡೆಯುವ ಬಹಳ ದೇವಸ್ಥಾನಗಳು ಖಂಡಿತವಾಗಿ ಅವರು ಅದನ್ನೇ ನಂಬಿಕೊಂಡು ಬದುಕಿದ್ದಾರೆ. ಆದರೆ ಅವರಿಗೆ ಯಾವುದೇ ಒಂದು ಸೌಲಭ್ಯವನ್ನು ಇದರಲ್ಲಿ ಘೋಷಿಸಿಲ್ಲ. ಇದನ್ನು ಸರ್ಕಾರ ಮಾಡುವಂತ ಅಗತ್ಯತೆ ಇದೆ. ಅದಲ್ಲದೆ ಕಲಾವಿದರನ್ನು ನಾವು ನೋಡಬೇಕು, ಸಾಂಸ್ಕೃತಿಕ ರಂಗವನ್ನು ನೋಡ್ತಾ ಇದ್ದೇವೆ. ಸರ್, ಅದ್ರ ಬಗ್ಗೆ ನಾನು ಮತ್ತೆ ನಿಮ್ಮ ಜೊತೆ ನಾನು ಮಾತಾಡಬೇಕು. ಒಂದು ಸಣ್ಣ ವಿರಾಮ ತೆಗೆದುಕೊಳ್ತೇನೆ. ವಿರಾಮದ ಬಳಿಕ ಮತ್ತೆ ಪದ್ಮರಾಜ್ ಆರ್ ಅವ್ರ ಜೊತೆಗಿನ ಸಂವಾದ ಮುಂದುವರ್ತದೆ. ಏನೇನು ನಿಮ್ಮೊಂದಿಗೆ ಎಲ್ಲರ ಹೃದಯಗಳು ಕೂಡ ಯಾರು ಅಸಹಾಯಕರಿರ್ತಾರೆ ಅವರ ಬಗೆಗೆ ಈ ಸಂದರ್ಭದಲ್ಲಿ ಮಿಡಿತಾ ಇರ್ತದೆ. ಯಾವುದಾದ್ರೂ ರೀತಿಯಲ್ಲಿ ನಾವು ಅವರಿಗೆ ಸಹಾಯ ಮಾಡ್ತೇವೆ, ಸಹಕಾರ ಮಾಡ್ತೇವೆ ಅಂತ ಅನ್ನುವಂಥದ್ದು ಜೊತೆಗೆ ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದಾವೆ. ಆದರೆ ನಾನು ಈಗಾಗಲೇ ಹೇಳಿದ ಹಾಗೆ ದೇವಸ್ಥಾನಗಳು ಅಥವಾ ಆರಾಧನಾ ಕ್ಷೇತ್ರಗಳು ಅವರದ್ದೇ ಆದಂಥ ಸಮಸ್ಯೆಯಲ್ಲಿ ಇರ್ತಾರೆ. ಆದರೆ ಗೋಕರ್ಣಾಥ ಕ್ಷೇತ್ರ ಇವೆಲ್ಲವನ್ನು ಮೀರಿ ನಾವು ಲಾಕ್ಡೌನ್ ಆಗುವಂಥ ಸಂದರ್ಭದಲ್ಲೂ ಕೂಡ ಅದನ್ನು ಮೀರಿ ಜನರಿಗೆ ಅಸಹಾಯಕರಿಗೆ ಸಹಾಯ ಆಗುವಂಥ ರೀತಿಯಲ್ಲಿ ಆಗಬೇಕು ಅನ್ನೋಕ್ಕಾಗಿ ಕಳೆದ ವರ್ಷವೂ ಆ ರೀತಿ ಕೆಲಸಗಳನ್ನು ಮಾಡಿತ್ತು. ಈ ವರ್ಷ ಮತ್ತೆ ಅದನ್ನು ಮಾಡ್ತಾ ಇದೆ. ನಾನೀಗಾಗಲೇ ಹೇಳಿದೆ, ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂಥ ದೇವಸ್ಥಾನಗಳ ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಿಬ್ಬಂದಿಗಳು, ಪುರೋಹಿತರು ಅವರು ಒಂದಷ್ಟು ಸಮಸ್ಯೆಗಳಲ್ಲಿ ಇರ್ತಾರೆ. ಅವರು ಈಗ ಒಂದಷ್ಟು ಸರ್ಕಾರದ ಜೊತೆಗೆ ತಮ್ಮ ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತ ಅನ್ನುವಂಥದ್ದು. ಓಕೆ, ಮತ್ತೊಮ್ಮೆ ಸ್ವಾಗತ ಸರ್. ನಮ್ಮ ಜೊತೆಗೆ ವಿಟ್ಲದಿಂದ ಹಮೀದ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಹಮೀದ್ ಅವರೇ. ಸರ್ ಮಾತಾಡಿ. ಶ್ರೀ ಕ್ಷೇತ್ರ ಕುದ್ರೋಳಿಯಲ್ಲಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದಾಗ ಯಾವ ರೀತಿ ದೇವಸ್ಥಾನದಲ್ಲಿ ಕಾರ್ಯ ಯಾವ ರೀತಿ ಸ್ಪಂದಿಸುತ್ತಿದೆ, ಪೂಜೆಗಳು ನಡೆಯುತ್ತಿವೆ. ಅಂದ್ರೆ ನೀವು ಈಗ ಈ ಲಾಕ್ಡೌನ್ ಸಂದರ್ಭದಲ್ಲಿ ಕೇಳ್ತಾ ಇದ್ದೀರಾ? ಈಗ 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 ಓಕೆ ಓಕೆ, ಧನ್ಯವಾದಗಳು. ನೋಡಿ ಹಮೀದ್ ಅವರೇ ನಮಸ್ಕಾರ. ಅವರಿಗೆ ಈಗ ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ದೇವಸ್ಥಾನಗಳು ಭಕ್ತರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ.
ಆದರೆ ಕ್ಷೇತ್ರದಲ್ಲಿ ಈ ತ್ರಿಕಾಲ ಪೂಜೆ ಅಂತ ಹೇಳುವಂಥದ್ದು ಇದು ಪ್ರತಿನಿತ್ಯ ದೇವಸ್ಥಾನದಲ್ಲಿ ಅತ್ಯಂತ ಒಂದು ಶಿಸ್ತುಬದ್ಧವಾಗಿ ಧಾರ್ಮಿಕ ವಿಧಿವಿಧಾನಗಳಿಗೆ ಅನುಸಾರವಾಗಿ ನಡೀತಾ ಇದೆ. ಇದರೊಂದಿಗೆ ನಾವು ಈ ಕ್ಷೇತ್ರದಿಂದ ಪರವಾದ ನಮ್ಮ ಅರ್ಚಕ ಮುಖಾಂತರ ಈ ಒಂದು ಕೊರೋನಾದಿಂದ ಈ ವಿಶ್ವವನ್ನೇ ಮುಕ್ತ ಮಾಡಬೇಕು, ಜನಗಳ ಆತ್ಮಸ್ಥೈರ್ಯ ಹೆಚ್ಚಬೇಕು ಅನ್ನುವಂತಹ ಒಂದು ಪ್ರಾರ್ಥನೆ, ಅದು ವಿಶೇಷ ಪೂಜೆಗಳು ಇದರೊಟ್ಟಿಗೆ ಪ್ರತಿನಿತ್ಯ ಕೂಡ ಆಗ್ತಾ ಇದೆ. ಇದನ್ನ ನಾವು ಮಾಡ್ತಾ ಇದ್ದೇವೆ. ಸೊ ಅದು ಆಗ್ತಾ ಇದೆ. ಸೊ ಭಕ್ತರು ಬರಲಿಕ್ಕಿಲ್ಲ, ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಪೂಜೆಗಳು ಎಲ್ಲವೂ ಕೂಡ ಎಲ್ಲ ಅದು ಎಂದಿನಂತೆ ನಡೀತಾ ಇದೆ. ಎಸ್ ಸರ್, ನಾನು ಈಗಾಗಲೇ ನೀವು ಹೇಳ್ತಾ ಇದ್ದಾರೆ ಸಾಂಸ್ಕೃತಿಕವಾದಂಥ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಧಾರ್ಮಿಕ ಕ್ಷೇತ್ರಗಳಿಗೂ ಸಾಂಸ್ಕೃತಿಕ ಕ್ಷೇತ್ರಗಳು ಅವಿನಾಭಾವ ಸಂಬಂಧ ಇದೆ. ಖಂಡಿತ. ಒಂದು ವೇಳೆ ದೇವಸ್ಥಾನದ ಯಾವುದೇ ಕಾರ್ಯಕ್ರಮಗಳು ಇಲ್ಲ ಅಂದರೆ ಸಾಂಸ್ಕೃತಿಕ ಕ್ಷೇತ್ರವೂ ಕೂಡ ಇಲ್ಲ. ಅದಕ್ಕೆ ನೆಚ್ಚಿಕೊಂಡಿರುವ ಬಹಳ ಮಂದಿ ಇದ್ದಾರೆ. ಲೈಟ್ನವನು, ಸೌಂಡ್ನವನು, ಡೆಕೋರೇಷನ್ ಮಾಡುವವನು, ಇನ್ನು ಶಾಮಿಯಾನ ಹಾಕುವನು, ಚೇರ್ ಹಾಕುವನು, ಇದು ಎಲ್ಲವೂ ಕೂಡ ಬಹುಶಃ ಇವೆಲ್ಲ ದೊಡ್ಡ ನಷ್ಟವನ್ನು ಕಳೆದ ಒಂದು ವರ್ಷ ಏನಪ್ಪ ಹೊರಗೆ ಬಂದೆವು, ಸ್ವಲ್ಪ ಜಾತ್ರಾ ಮಹೋತ್ಸವ ಆರಂಭ ಆಯಿತು ಅಂದಾಗ ಮತ್ತೆ ಅದೇ ಪಿಡುಗು ನಮ್ಮನ್ನು ಕಾಡ್ತಾ ಇರುವಂಥದ್ದು. ಖಂಡಿತ. ಮತ್ತು ಅದು ಮುಂದುವರಿತದೆ ಅಂದಾಗ ಸೊ ಈ ಕ್ಷೇತ್ರವನ್ನು ಹೇಗೆ ಅದು ಏನು ಮಾಡಬೇಕಾಗಬಹುದು ಅಂತ ನೋಡಿ, ಬಹಳಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು ನಮ್ಮ ಕಲಾವಿದರ ಬದುಕು ನಿಜವಾಗ್ಲೂ ತುಂಬ ಸಂಕಷ್ಟದಲ್ಲಿ ನಮಗೆ ಗೊತ್ತಿದೆ. ಇದಕ್ಕೆ ಏನು ಮಾಡ್ಬೋದು ಎನ್ನುವುದಕ್ಕೆ ನಾನು ಪರಿಣತ ಅಲ್ಲ ಅಂತ ಹೇಳಿದ್ರು ಕೂಡ ನಾನು ಒಂದೆರಡು ಮಾತುಗಳನ್ನು ಹೇಳ್ತೀನಿ, ನನ್ನ ಅಭಿಪ್ರಾಯಗಳನ್ನು ಹೇಳ್ತಿದ್ದೇನೆ. ಈಗ ಈ ಕಲಾವಿದರನ್ನು ಕೆಲವು ಸಲ ಈ ವರ್ಚುವಲ್ ಆಗಿ ಕಾರ್ಯಕ್ರಮಗಳನ್ನು ನಡೆಸುವಂಥದ್ದು, ಇದರಲ್ಲಿ ಅವರಿಗೆ ಏನಾದರೂ ಒಂದು ಸಹಾಯ ಮಾಡುವಂಥದ್ದು ಕೆಲಸ ಆಗಬೇಕು. ನಾವು ನಮ್ಮ ಕ್ಷೇತ್ರದಲ್ಲಿ ಈ ಕಳೆದ ಬಾರಿ ದಸರಾ ಸಮಯದಲ್ಲಿ ಕಾರ್ಮಿಕ ನಮ್ಮ ಇದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅನುಮತಿ ಇರಲಿಲ್ಲ. ಆದರೆ ನೀವು ಇಲ್ಲ, ನಾವು ಕಲಾವಿದರ ಬದುಕು ಏನಾಗಿದೆ ಅಂತ ಹೇಳುವ ನಾವು ನಮ್ಮ ಜಿಲ್ಲಾಧಿಕಾರಿಯವರಲ್ಲಿ, ಮಾನ್ಯ ಜಿಲ್ಲಾಧಿಕಾರಿಯವರಲ್ಲಿ ವಿನಂತಿಸಿದ್ದು, ನಾವು ಜನಗಳನ್ನು ಓಪನ್ ಸ್ಟೇಜಲ್ಲಿ ಮಾಡೋದಿಲ್ಲ, ಆದರೆ ನಮಗೆ ಕಲಾವಿದರ ಅವರಿಗೂ ಕೂಡ ಅವರ ಆತ್ಮಸ್ಥೈರ್ಯ ಹೆಚ್ಚುವಂಥ ಕೆಲಸ ನಾವು ಮಾಡಬೇಕು, ನಾವು ವರ್ಚುವಲ್ ಆಗಿ ಮಾಡಿಸ್ತೇವೆ ಅಂತ ಹೇಳಿ ಅವ್ರು ನಮಗೆ ಅದಕ್ಕೆ ಷರತ್ತುಬದ್ಧವಾದಂತಹ ಒಂದು ಅನುಮತಿಯನ್ನು ಕೊಟ್ಟರು. ಆ ಪ್ರಕಾರ ನಾವು ವರ್ಚುವಲ್ ಆಗಿ ಮಾಡಿ ಕಲಾವಿದರಿಗೆ ಕೂಡ ಏನೊಂದು ಸಹಾಯ ಕ್ಷೇತ್ರದಲ್ಲಿ ಮಾಡಬಹುದು ಅದನ್ನು ನಾವು ಮಾಡಿದ್ದೇವೆ. ಖಂಡಿತವಾಗ್ಲೂ ಈ ಬಾರಿಯೂ ಕೂಡ ನಾವು ಗುರು ಬೆಳದಿಂಗಳು ಕ್ಷೇತ್ರ ಮತ್ತು ಗುರು ಬೆಳದಿಂಗಳು ಸಂಸ್ಥೆಯಿಂದ ನಮಗೆ ಅನೇಕ ಹಲವಾರು ಕಾಲುಗಳು ಬಂದಿದೆ. ಬಹುಶಃ ಮುಖ್ಯವಾಗಿ ಯಕ್ಷಗಾನ ಕಲಾವಿದರಿಂದ. ಪಾಪ ಅವ್ರಿಗೆ ಹೇಳಲಿಕ್ಕೆ ಕೂಡ ಆಗೋದಿಲ್ಲ. ಹೇಳ್ತಾರೆ ಕೆಲವೊಮ್ಮೆ, ನಾನು ಯಕ್ಷಗಾನ ಕಲಾವಿದರು ಸರ್, ನಿಮ್ಮ ಹತ್ರ ಹೇಗೆ ಹೇಳಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ, ಆದರೆ ನಮ್ಮ ಮನೆಯಲ್ಲಿ ಇಷ್ಟು ಜನ ಇದ್ದೇವೆ, ನಮಗೆ ನಮ್ಮ ಯಕ್ಷಗಾನ ಆ ಮೇಳದವರಿಂದ ಕೂಡ ಯಾವುದೇ ಸಂಬಳ ಇದು ಯಾವುದು ಸಿಗಲಿಲ್ಲ, ಇಷ್ಟು ತಿಂಗಳಾಯಿತು, ನಮಗೆ ಊಟಕ್ಕೆ ತುಂಬ ಕಷ್ಟ ಆಗಿದೆ, ಏನಾದರೂ ಸಹಾಯ ಮಾಡ್ಬೋದು. ಅವ್ರ ಹತ್ರ ರೇಷನ್ ಕಾರ್ಡ್ ಕೊಡುವ ಕೆಲವರಲ್ಲಿ ಇರೋದಿಲ್ಲ. ನಮಗೊಂದು ಹೆಮ್ಮೆ ಇದೆ, ಖಂಡಿತವಾಗಿ ಅಂಥ ಕುಟುಂಬಗಳಿಗೆ ನಾವು ಸಹಾಯ ಮಾಡಿದ್ದೇವೆ, ಮಾಡ್ತಾ ಇದ್ದೇವೆ. ನಮ್ಮನ್ನು ಯಾರು ಸಂಪರ್ಕಿಸಿದ್ದಾರೆ ಅಂಥ ಕುಟುಂಬಗಳಿಗೆ ನಾವು ಖಂಡಿತವಾಗ್ಲೂ ನಮ್ಮ ಕೈಯಿಂದ ಆದಂತಹ ಒಂದು ಸಹಾಯವನ್ನು ನಾವು ಮಾಡುತ್ತಾ ಇದ್ದೇವೆ. ಈಗ ಸರ್, ಒಂದು ಮನೋರಂಜನೆ ಇಲ್ಲದೆ ಹೋದರೆ ಖಂಡಿತವಾಗಿಯೂ ಕೂಡ ಜನ ಆತ್ಮಸ್ಥೈರ್ಯವನ್ನು ಗಳಿಸಲಿಕ್ಕೆ ಸಾಧ್ಯ ಇಲ್ಲ. ರೋಗದಲ್ಲಿರುವವನಿಗೆ ಆತ ಬಹಳ ಖುಷಿಯಲ್ಲಿ ಇರಬೇಕು. ಅವನು ಖುಷಿಯಲ್ಲಿ ಇರಬೇಕಾದ್ರೆ ಮನೋರಂಜನೆ ಬೇಕು. ಆದರೆ ಇವತ್ತಿನ ಮನೋರಂಜನೆ ಟಿವಿ ಮತ್ತು ಮೊಬೈಲ್ಗೆ ಸೀಮಿತವಾಗಿರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆಯಲ್ಲಿ ನಾವು ಇದರಿಂದ ಹೊರ ಬರಲೇಬೇಕಾದಂಥ ಅನಿವಾರ್ಯ ಖಂಡಿತ ಇದೆ. ಇಲ್ಲದ್ರೆ ನಾವು ಯಾವುದೇ ಕಾರಣಕ್ಕೆ ಒಳಗಿರಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಒಳಗಿರಬೇಕು, ಅನಿವಾರ್ಯ, ಮತ್ತು ಅದರಿಂದ ಅವರು ಹೊರ ಬರಲೇಬೇಕಾಗಿರುವಂಥದ್ದು. ಅಂದರೆ ಆ ಸಂದರ್ಭದಲ್ಲಾದರೂ ಕೂಡ ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮಗಳಿಗೆ ಅನುವು ಕೊಡುವ ರೀತಿಯಲ್ಲಿ ಒಂದು ವಿನಂತಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಎಲ್ಲ ರೀತಿಯಂಥ ನಿಯಮಗಳನ್ನು ಪಾಲಿಸಿಕೊಂಡು ಅಂತಂದು ಇದು ಕಲಾವಿದರ ಸಂಘದವರು ಇದಕ್ಕೆ ಸಂಬಂಧಪಟ್ಟವರು ಹಲವಾರು ಬಾರಿ ವಿನಂತಿಗಳನ್ನು ಮಾಡಿಕೊಂಡಿದ್ದಾರೆ. ಬಹುಶಃ ಇದರಲ್ಲಿ ನಾವು ದಕ್ಷಿಣ ಕನ್ನಡದ ನಮ್ಮ ಈ ಏನು ಚಾನಲ್ಗಳಿದೆ ಇವರನ್ನು ನಾವು ಅಭಿನಂದಿಸಲೇಬೇಕಾಗಿರುವಂಥದ್ದು. ಯಾಕೆಂತ ಹೇಳಿದರೆ ಬೇರೆ ಜಿಲ್ಲೆಗಳಲ್ಲಿ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ. ಬಹುಶಃ ನಮ್ಮ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾನು ಕಂಡುಕೊಂಡಂತೆ ನಮ್ಮ V4 ಚಾನಲ್ ಆಗಿರ್ಬೋದು, ಅಥವಾ ನಮ್ಮ ಕುಡ್ಲ ಆಗಿರ್ಬೋದು, ಡೈಜಿ ವರ್ಲ್ಡ್ ಆಗಿರ್ಬೋದು, ಹಲವಾರು ಈ ಮನೋರಂಜನಾ ಕಾರ್ಯಕ್ರಮಗಳನ್ನು ನಮ್ಮ ಕಲಾವಿದರನ್ನು ಕರೆಸಿ ಆ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿಸಿ ಜನಗಳಿಗೆ ಮುಟ್ಟಿಸುವಂಥ ಕೆಲಸ, ಮನೆಯಲ್ಲಿ ಅವರು ಆತ್ಮಸ್ಥೈರ್ಯ ಕಳೆದುಕೊಂಡು ಇರುವಂಥ ಸಮಯದಲ್ಲಿ ಅವರನ್ನು ಅವರಿಗೆ ಒಂದು ಖುಷಿ ಕೊಡುವಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟು ಸಾಧ್ಯವಾದಷ್ಟು ಜನಗಳ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂಥ ಕೆಲಸ ನಮ್ಮ ಈ ಮಂಗಳೂರು ಹೌದು ಮಾಡ್ತಾ ಇದೆ ಅನ್ನೋದು ಒಂದು ಸಂತೋಷದ ವಿಚಾರ.
ಹಾಗೆಯೇ ಕೆಲವು ಈ ಇದರಲ್ಲಿ ನಮ್ಮ ಸೋಷಿಯಲ್ ನೆಟ್ವರ್ಕ್ಗಳಲ್ಲಿ ಕೂಡ ಫೇಸ್ಬುಕ್ ಆಗಿರ್ಬೋದು ಲೈವ್ ಪ್ರೋಗ್ರಾಮ್ಗಳನ್ನು ಕೊಡುವಂಥದ್ದು ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ ನೋಡಿ. ಈಗ ಒಂದು ಹೊಸ ಟ್ರೆಂಡ್ ಬಹುಶಃ ಭಾರಿ ಖುಷಿ ಆಯ್ತು ನನಗೆ. ಅರವಿಂದ್ ವಿವೇಕ್ ಅಂತ ಹೇಳಿ ಒಂದು ಪೇಜ್ ಓಪನ್ ಮಾಡಿ ಅದರಲ್ಲಿ ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ಫಾಲೋವರ್ಸ್ ಇದ್ದಾರೆ. ನಾನು ವೈಯಕ್ತಿಕವಾಗಿ ಹೇಳುವಂಥದ್ದಲ್ಲ, ಆದರೆ ಆ ಕಾರ್ಯಕ್ರಮದಿಂದ ಅವ್ರಿಗೆ ಈಗೇನೋ ಒಂದು ಬರ್ತ್ಡೇ ಸೆಲೆಬ್ರೇಷನ್, ನಾವು ಮನೆಯಲ್ಲಿ 5,000 10,000 ಕೂಡ ಅವ್ರಿಗೆ ಏನಾದರೂ ಒಂದು ಚಿಕ್ಕ ದುಡ್ಡು ಕೊಟ್ಟು ಒಂದು ಲೈವ್ ಪ್ರೋಗ್ರಾಮ್ ಅವ್ರ ಮನೆಯಲ್ಲೇ ಸ್ಟುಡಿಯೋ ಇಟ್ಕೊಂಡು ಮಾಡ್ತಾರೆ ಅದನ್ನು. ಹೌದು 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 ಕರೆಸಿ ಅವರು ಕರೆಸಿ. ಹೌದು, ಬಹುಶಃ ಇಂಥ ಒಂದಷ್ಟು ಜನ ದಾನಿಗಳು ಇದನ್ನು ಮಾಡಬಹುದು ಕಲಾವಿದರನ್ನು ಒಳ್ಳೆ ಉದಾಹರಣೆ ಆಗಿ ಖಂಡಿತ ಅದೊಂದು ಉದಾಹರಣೆಯಾಗಿ ನಾನು ಕೊಟ್ಟದ್ದು. ಅದೇ ತರ ಈಗ ನಾವು ಹಲವಾರು ಮನೆಯಲ್ಲಿ ಸೆಲೆಬ್ರೇಷನ್ಗಳನ್ನು, ಯಾವುದು ವಿವಾಹ ವಾರ್ಷಿಕೋತ್ಸವ ಆಗಿರ್ಬೋದು ಅಥವಾ ಹುಟ್ಟುಹಬ್ಬ ಆಚರಿಸುವಂಥದ್ದು ಅಥವಾ ಇನ್ನೇನೋ ಮಾಡುವಂಥದ್ದು, ಇದಕ್ಕೆ ನಾವು ಅನಾವಶ್ಯಕವಾಗಿ ಇಂಥ ಸಮಯದಲ್ಲಿ ದುಡ್ಡು ಖರ್ಚು ಮಾಡದೆ ಇಂಥ ಕಲಾವಿದರ ಅವರಿಗೊಂದು ಅದರಲ್ಲಿ ನಾವು ಖರ್ಚು ಮಾಡ್ಲಿಕ್ಕಿದ್ದೇವೆ ಅದರ ಒಂದು 10% ಕೊಟ್ಟರು ಅವರ ಒಂದು ಹೊಟ್ಟೆ ತುಂಬುತ್ತೆ. ಇಂಥ ಕೆಲಸವನ್ನು ನಾವು ಮಾಡಿದ್ರೆ ಎಲ್ರಿಗೂ ಕೂಡ ಒಳ್ಳೇದಾಗ್ಬೋದು. ಒಂದು ನಾನು ಕೇಳುವಂಥದ್ದು, ದಸರಾ ಮಹೋತ್ಸವ ಸಂದರ್ಭದಲ್ಲಿ 9 ರಿಂದ 10 ದಿನಗಳ ಕಾಲ ಒಂದಷ್ಟು ಉತ್ಸವಗಳು ಇರ್ತದೆ ಕ್ಷೇತ್ರದಲ್ಲಿ. ಆಗ ಬಹಳ ಮಂದಿಗೆ ಕ್ಷೇತ್ರದಿಂದ ಕೆಲಸಗಳಿರ್ತದೆ. ಒಂದು ರೀತಿಯ ಒಂದು ಸಣ್ಣ ಮಟ್ಟದ ಅವರಿಗೊಂದು ವೃತ್ತಿ ಆಗಿರ್ತದೆ ಅಷ್ಟು ಸಮಯದಲ್ಲಿ. ಖಂಡಿತವಾಗ್ಲೂ ಒಂದು ಎಷ್ಟು ಮಂದಿ ಅಂತ ಅಂದಾಜು ಹಿಡಿಬೋದು, ಎಷ್ಟು ಕ್ಷೇತ್ರಗಳು ಅಂತ ಹೇಳ್ಬೋದು ನೋಡಿ. ನೀವು ಬಹುಶಃ ಮಂಗಳೂರು ದಸರಾ ಅಂತ ಹೇಳಿದರೆ ಜನಾರ್ದನ್ ಪೂಜಾರಿ ಅವರ ಒಂದು ಕನಸಾಗಿತ್ತು. ಇದು ಮತ್ತೆ ಯಾವ ರೀತಿಯಲ್ಲಿ ಹೋಯ್ತು ಅಂತ ಹೇಳಿದರೆ ಇದು ವಿಶ್ವವಿಖ್ಯಾತವಾಯಿತು. ಈ ಮಂಗಳೂರು ದಸರಾ ಇದನ್ನು ವೀಕ್ಷಿಸ್ಲಿಕ್ಕೋಸ್ಕರ ಇದು ನಮ್ಮ ದೇಶ ಮಾತ್ರ ಅಲ್ಲ, ವಿದೇಶಗಳಿಂದ ಭಕ್ತರು ಕೂಡ ಬರ್ತಾ ಇದ್ದುವಂಥದ್ದು. ದಸರಾದ ಸಮಯದಲ್ಲಿ ಈ ಮಂಗಳೂರಿನ ಯಾವುದೇ ವಸತಿ ಗೃಹಗಳಲ್ಲಿ ರೂಮ್ಸ್ ಕೂಡ ಸಿಗ್ತಾ ಇರಲಿಲ್ಲ. ಬಿಸ್ನೆಸ್ ಒಂದು ಆ ಟೈಮಲ್ಲಿ ಹೇಗೆ ಪಿಕಪ್ ಆಗ್ತಾಯಿತ್ತು, ಅದರೊಂದಿಗೆ ನಮ್ಮ ಲೈಟಿಂಗ್ಸ್ನಾಗ ಅವರಾಗಿರ್ಬೋದು, ಈ ಲೈಟಿಂಗ್ಸ್ ವಿದ್ಯುತ್ ದೀಪಗಳು, ಹೂವಿನ ಅಲಂಕಾರ ಮಾಡುವವರು, ಅದು ಕೂಡ ಒಬ್ಬನಿಗೆಲ್ಲ ಎಷ್ಟು ಮಂದಿ. ನಾನು ಹೇಳಬೇಕಂದ್ರೆ ಕನಿಷ್ಠ 500 ಕುಟುಂಬದ ವಾರ್ಷಿಕ ಆದಾಯವನ್ನು ಆ 10 ದಿವಸದಲ್ಲಿ ಮಾಡುವಂತಹ ಜನಗಳಿತ್ತು. 500 ಕುಟುಂಬ ವಾರ್ಷಿಕ. ಹೌದು, ಖಂಡಿತವಾಗ್ಲು. ಈಗ ನಾವು ರಸ್ತೆ ಬದಿಯಲ್ಲಿ ಸಂತೆಗಳನ್ನು ಮಾಡ್ತಾರೆ, ಆ ಟೈಮಲ್ಲಿ ಆಗುವಂತಹ ವ್ಯಾಪಾರ, ಅದರಿಂದ ಅವರು ಸರಿದೂಗಿಸ್ಕೊಳ್ತಾ ಇದ್ರು. ನೋಡಿ, ಕಳೆದ ಬಾರಿ ಮಂಗಳೂರು ದಸರಾ ಮಾಡಬೇಕಾದ್ರೆ ಹೂವಿನ ವ್ಯಾಪಾರಿಗಳು, ತರಕಾರಿ ವ್ಯಾಪಾರಿಗಳು, ಸಂತೆಯವರು, ಪ್ರತಿ ಹೋಟೆಲ್ನವರು, ಪ್ರತಿಯೊಬ್ರು ಅವರು ಇವರು ಅಂತ ಹೇಳಿ ಪ್ರತಿಯೊಬ್ರು ಕೂಡ ನಾವು ಅದೇ ಒಂದು ಉದ್ದೇಶ ಇಟ್ಕೊಂಡು ಹೋದ್ಸಲ ನಾವು ದಸರಾ ಮಾಡೋ ಪ್ರವಾಸಿಗರಿಗೆ ಸಂಬಂಧಪಟ್ಟಾಗೆ ಮಂಗಳೂರೇ ಒಂದಷ್ಟು ಲಾಡ್ಜ್ಗಳು, ಹೋಟೆಲ್ಗಳು ಎಲ್ಲಾ ಕಡೆನೂ ಕೂಡ ಜನರಿಗೆ ಆ ಸಂದರ್ಭದಲ್ಲಿ ಸ್ವಲ್ಪ ವ್ಯಾಪಾರ ಅಂದ್ರೆ ಆ ಒಂದು ಸಂದರ್ಭ ವೃತ್ತಿಯನ್ನು ವ್ಯಾಪಾರವನ್ನು ಕೊಡ್ತಾ ಇತ್ತು. ಬಹುಶಃ ಹೋದ್ಸಲ ಕೂಡ ಇದರಿಂದ ಈ ದ್ರತಿಗೆಟ್ಟ ಜನಗಳು ಕಂಗಾಲಾಗಿದ್ರು. ಏನು ಮುಗ್ದೇ ಹೋಯ್ತು ನಮ್ಮ ಲೈಫ್ ಅಂತ ಹೇಳಿ. ಈಗ ಈ ತುಳುನಾಡಲ್ಲಿ ವಿಶೇಷವಾಗಿ ನೀವು ನೋಡಿರ್ಬೋದು, ನಾವೊಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಪ್ರತಿನಿತ್ಯ ಹೋಗಿ ದೇವರಲ್ಲಿ ಕೈ ಮುಗ್ದು ನಾವು ಹೋಗುವಂಥದ್ದು, ನಮ್ಮ ಕಚೇರಿಗೆ ಹೋಗಬೇಕಾದ್ರೆ ಒಂದು ಕೈ ಮುಗ್ದು ಹೋಗುವಂಥದ್ದು. ಆದರೆ ಈ ಕೋವಿಡ್ನಿಂದ ಅಂತಹ ಧಾರ್ಮಿಕ ಕೇಂದ್ರಗಳಲ್ಲಿ ಅದನ್ನು ಬಂದ್ ಮಾಡಲಾಯಿತು. ಜನಗಳು ಖಂಡಿತವಾಗ್ಲೂ ಆತ್ಮಸ್ಥೈರ್ಯ ಕಳೆದುಕೊಂಡಿರುವಂಥದ್ದು. ಅದರ ನಂತರ ದೇವಸ್ಥಾನಗಳು ಓಪನ್ ಆಗಿದ್ರೂ ಕೂಡ ಯಾವುದೇ ಒಂದು ಉತ್ಸವಗಳು ನಡೀಲಿಕ್ಕಿಲ್ಲ. ಇವನ್ನ ದಸರಾ ಉತ್ಸವ ಕೂಡ ಹೋದ್ಸಲ ಮಾಡ್ಲಿಕ್ಕಿಲ್ಲ ಅಂತ ಹೇಳಿ ತುಂಬಾ ಅಡಚಣೆಗಳು ಇದ್ದು. ಆದ್ರೆ ನಾವು ಏನು ನಮ್ಮ ನಾರಾಯಣ ಗುರುಗಳ ಪ್ರೇರಣೆ ಅಂತ ಹೇಳ್ಬೋದು ಇಂದ ನಮ್ಮ ಜಿಲ್ಲಾಧಿಕಾರಿ ಅವರಲ್ಲಿ ಮನವಿ ಮಾಡಿಕೊಂಡು ಈ ತುಳುನಾಡ ಜಿಲ್ಲೆ ಇಲ್ಲಿ ದೇವಿಯ ಆರಾಧನೆಗೆ ಅದರದ್ದೇ ಆದಂತಹ ಮಹತ್ವಗಳಿದೆ. ಈ ಹಿಂದೆ ಕೂಡ ಕೊರೋನಾಗಿಂತ ಭೀಕರವಾದಂತಹ ಒಂದು ಸಾಂಕ್ರಾಮಿಕ ರೋಗಗಳು ಬಂದಿದ್ದು, ಅದು ದೇವಿಯ ಆರಾಧನೆಯಿಂದ ಮುಕ್ತವಾಗಿರುವಂಥದ್ದು ಕೂಡ ನಾವು ಕೇಳಿ ತಿಳಿದುಕೊಂಡಿರುವಂಥದ್ದು. ಅದೇ ನಂಬಿಕೆ ನಮಗೆ ಇವತ್ತು ಇದೆ. ತಾವು ದಯವಿಟ್ಟು ನಮಗೆ ಷರತ್ತುಬದ್ಧವಾಗಿ ನಮಗೆ ಅನುಮತಿ ಕೊಡಬೇಕು ಎನ್ನುವುದು ನಾವು ಅವರಲ್ಲಿ ಬೇಡಿಕೊಂಡು, ಆಗ ಅವರು ನಮಗೆ ಷರತ್ತುಬದ್ಧವಾದ ಒಂದು ಅನುಮತಿಯನ್ನು ಕೊಟ್ಟರು. ಆ ಟೈಮಲ್ಲೂ ಕೂಡ ನಿಮಗೆ ಗೊತ್ತಿರ್ಬೋದು, ಈಗ ಸೆಕೆಂಡ್ ವೇವ್ ಬಂದಿರ್ಬೋದು, ಸಾಮಾನ್ಯ 500 ದಸರಾ ಆರಂಭವಾಗುವ ಮೊದಲು 500-600 ಕೇಸ್ಗಳು ಬರ್ತಾ ಇದ್ರು ದಿವಸ. ದಸರಾ ಆರಂಭ ಆದ ನಂತರ ಅಷ್ಟು ಜನಗಳು ದೇವಸ್ಥಾನಕ್ಕೆ ಬರ್ತಾ ಇದ್ರು. ನಮ್ಮಲ್ಲಿ ಅಂತ ಇದ್ದಂಥ ವ್ಯವಸ್ಥೆ ಸುಮಾರು 1,000ದಿಂದ 2,000 ಆ ಕ್ಷೇತ್ರದ ಸ್ವಯಂ ಸೇವಕರು ಹಗಲಿರುಳು ಬಂದು ಆ ಒಂದು ವ್ಯವಸ್ಥೆಯನ್ನು ಅಷ್ಟು ಒಂದು ವ್ಯವಸ್ಥಿತ ರೀತಿಯಲ್ಲಿ ಅನ್ನ ಸಂತರ್ಪಣೆ ಇರಲಿಲ್ಲ ಆ ಕ್ಷೇತ್ರದಲ್ಲಿ. ಆದರೆ ಬಂದ ಭಕ್ತರಿಗೆ ಅವರಿಗೆ ಒಂದು ದೇವರ ಅಲ್ಲಿ ಒಂದು ಪ್ರಸಾದ ಅಂತ ಕೊಟ್ಟರೆ
ಅನ್ನ ಪ್ರಸಾದ ಅಂತದನ್ನು ಅವ್ರು ಸ್ವೀಕಾರ, ಅವರಿಗೆ ಅಲ್ಲಿ ಊಟ ಮಾಡಲಿಕ್ಕೆ ಅದನ್ನು ಪ್ಯಾಕ್ ಮಾಡಿ ಹಾಳೆಯ ಇದರಲ್ಲಿ ನಾವು ಅದನ್ನು ಪ್ಯಾಕ್ ಮಾಡಿ ಅವರಿಗೆ ಮನೆಗೆ ತಲುಪಿಸುವಂಥದ್ದು. ಹಾಗೆಯೇ ಒಂದು 60 ವರ್ಷದ ಮೇಲೆ ಪ್ರಾಯ ಮೀರಿದವರಿಗೆ ದೇವಸ್ಥಾನಕ್ಕೆ ಬರಲಿಕ್ಕಿಲ್ಲ ಅಂತ ಇತ್ತು, ಅಂಥವ್ರಿಗೆ ಕೂಡ ಆ ದೇವರ ಪ್ರಸಾದವನ್ನು ಅವರಿಗೆ ಬಂದವ್ರ ಹತ್ರ ಅವರ ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ಕೂಡ ನಾವು ಆ ಕ್ಷೇತ್ರದಿಂದ ಮಾಡಿದ್ದು. ಸರ್, ದಸರಾ ಸಂದರ್ಭದಲ್ಲಿ ಒಂದು ಮಂಗಳೂರಿನಲ್ಲಿ ಈ ವೇಷಗಳು, ಇದು ಒಂದು ಸಾಂಸ್ಕೃತಿಕ ಪರಂಪರೆ ನೋಡಿ. ಅದು ಹುಲಿ ವೇಷ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ವೇಷಗಳು ಒಂದು. ಇನ್ನೊಂದು ಟ್ಯಾಬ್ಲೋಗಳ ಪರಿಕಲ್ಪನೆಗಳು ಬಹಳ ಒಂದು ಸಣ್ಣ ಮಟ್ಟದ ಹಳೆಯ ಕಾಲದ ರೀತಿಯಲ್ಲಿ ಇದ್ದು ಲಾರಿಗಳಲ್ಲಿ ಹೋಗ್ತಾ ಇದ್ದಂಥ ಒಂದು ಪರಿಕಲ್ಪನೆ. ಶ್ರೀ ಕ್ಷೇತ್ರ ನವೀಕರಣಗೊಂಡು ಮಂಗಳೂರು ದಸರಾ ಅನ್ನುವಂಥ ಒಂದು ಪರಿಕಲ್ಪನೆ ಬಂದಾಗ ಇವರೆಲ್ಲರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಮಾಡುವಂಥ ಒಂದಷ್ಟು ಅವಕಾಶಗಳು ಸಿಗ್ತದೆ. ಹೌದು. ಆಮೇಲೆ ಬಹಳ ಚೊಕ್ಕದಾಗಿ ಬಹಳ ಚೆನ್ನಾಗಿ ಮಡಿಕೇರಿಯಲ್ಲಿ, ಬಹುಶಃ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಾಗಿ ಮಡಿಕೇರಿಯಲ್ಲಿ ಆ ರೀತಿ ನಡೀತಾ ಇತ್ತು. ಮಡಿಕೇರಿಯನ್ನು ಕೂಡ ಮೀರಿಸುವಂಥ ರೀತಿಯಲ್ಲಿ ದಸರಾ ಮಹೋತ್ಸವದ ಅಂದರೆ ಆ ಟ್ಯಾಬ್ಲೋಗಳು, ವೇಷಗಳು, ವೇಷಭೂಷಣಗಳು ಮತ್ತು ತಂಡೋಪತಂಡವಾಗಿ ಸಂಘಟಿತವಾಗಿ ಮಂಗಳೂರು ಮಾತ್ರ ಅಲ್ಲ, ಇಡೀ ಉಭಯ ಜಿಲ್ಲೆಗಳ ಜನ ಅದರಲ್ಲಿ ಭಾಗವಹಿಸುವಂತೆ ಆಗ್ತದೆ ಅಂತ ಅನ್ನುವಂಥದ್ದು. ಅಂದರೆ ಇಲ್ಲೇನೋ ಒಂದು ಹೊಸದಾದ ಒಂದು ಶಕೆಯನ್ನು ಆರಂಭ ಮಾಡುತ್ತೆ ರೀತಿಯಲ್ಲಿ. ಹೊಸದಾಗಿ ಅಂದರೆ ಒಂದು ವೇಷವತಿಗೆ ಹುಳಿ ವೇಷ ಅಂತ ಅನ್ನುವಂಥದ್ದು ಏನೋ ಒಂದು ಸೀಮಿತವಾದ ಇಷ್ಟೇ ಜನರು ಮಾಡ್ತಾ ಇದ್ರು, ಅದಕ್ಕೆ ಒಂದು ದೊಡ್ಡದಾದಂಥ ಒಂದು ಗುಂಪು ಬಂತು. ಅಲ್ಲಿ ಒಂದಷ್ಟು ಕಸರತ್ತುಗಳು, ಅದರ ಸಾಂಪ್ರದಾಯಿಕವಾದಂಥ ರೀತಿಗಳು ಇವೆಲ್ಲವೂ ಅದಕ್ಕೆ ಬಂದು ಸೇರಿಕೊಂಡಿತ್ತು ಅಂತ ಅನ್ನುವಂಥದ್ದು. ಖಂಡಿತವಾಗ್ಲೂ ಬಹುಶಃ ಇದು ಯಾವುದು ನಿಲ್ಲಬಾರದು ಮುಂದೆ. ಖಂಡಿತವಾಗ್ಲೂ ನಮಗೆ ಅದರ ಬಗ್ಗೆ ಕಳಕಳಿ ಖಂಡಿತವಾಗ್ಲೂ ಇದೆ. ನೋಡಿ, ಈ ಕ್ಷೇತ್ರದಲ್ಲಿ ಈ ದಸರಾ, ಮಂಗಳೂರು ದಸರಾ ಅಂತ ಈ ಎಲ್ಲಿಯೂ ಕೂಡ ಶಾರದೆ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂಥ ಕ್ರಮ ಇದ್ದದ್ದು. ಆದರೆ ನಮ್ಮ ಜನಾರ್ದನ್ ಪೂಜಾರಿ ಅವರ ಒಂದು ನೇತೃತ್ವದಲ್ಲಿ ಈ ಮಂಗಳೂರು ದಸರಾ ಆರಂಭ ಆದಮೇಲೆ ಇಲ್ಲಿ ನವದುರ್ಗೆ ಶಾರದಾ ಮಾತೆಯೊಂದಿಗೆ ನವದುರ್ಗೆಗಳನ್ನು ಪ್ರತಿಷ್ಠಾಪನೆ ಮಾಡಿ ಅದರೊಂದಿಗೆ ಮಹಾಗಣಪತಿ ಆದಿಶಕ್ತಿಯನ್ನು ಪೂಜಿಸಿ 9 ದಿವಸ ಆದ ನಂತರ ವಿಜಯದಶಮಿ ದಿವಸ ನಾವು 7 ಕಿಲೋಮೀಟರ್ ರಸ್ತೆಯಲ್ಲಿ ಈ ದಸರಾ ಮೆರವಣಿಗೆ ನಡೀತಾ ಇತ್ತು. ಇದರಲ್ಲಿ ನಮ್ಮ ದೇಶದ ಹಲವಾರು ಕಲಾವಿದರ ತಂಡಗಳು ಅವರ ಒಂದು ಕಲಾ ಪ್ರತಿಭೆಯನ್ನು ತೋರಿಸಲಿಕ್ಕೆ ನಾವು ಅನುವು ಮಾಡಿಕೊಡ್ತಿದ್ದು. ಅದರ ಒಟ್ಟಿಗೆ ಟ್ಯಾಬ್ಲೋಗಳು ನಮ್ಮ ಜಿಲ್ಲೆಗಳ ವಿವಿಧ ಜಿಲ್ಲೆಗಳ ಅವರ ಒಂದು ಸ್ತಬ್ಧ ಚಿತ್ರಗಳು, ಅಲ್ಲಿ ಇತಿಹಾಸ ಇರುವಂಥ ಒಂದು ಸ್ತಬ್ಧ ಚಿತ್ರಗಳನ್ನು ಪ್ರದರ್ಶನಕ್ಕೆ ಕೂಡ ಅನುಕೂಲ ಮಾಡಿಕೊಡಲಾಯಿತು. ವಿಶೇಷವಾಗಿ ನಮ್ಮ ಕರಾವಳಿಯಲ್ಲಿ ಹುಲಿವೇಷ ಇರುವಂಥದ್ದು. ಈ ಹುಲಿವೇಷದ ನೀವು ಹೇಳಿದಾಗೆ ಅದು ಮೊದಲು ಕೆಲವೊಂದು ಇತಿಮಿತಿಯೊಳಗಡೆ ಅಂದರೆ 5 ಜನ 6 ಜನ ಇತ್ತು. ಈಗ ಒಂದೊಂದು ತಂಡದವರೊಂದಿಗೆ 25-30 ಹುಲಿವೇಷಧಾರಿಗಳು ಆಗುವಂಥದ್ದು. ಇದನ್ನೇ ಈ ಹುಲಿವೇಷವನ್ನು ನೋಡಲಿಕ್ಕೆ ಬಹುಶಃ ಇದು ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು, ಚಾನಲ್ಗಳಾಗಿರ್ಬೋದು, ರಾತ್ರಿ ಹಗಲು ಇದನ್ನು ಕಾಯ್ತಿರುವಂಥ ಜನಗಳಿದ್ರು ವಿಶ್ವಾದ್ಯಂತ. ಇದನ್ನು ವ್ಯವಸ್ಥಿತವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದು. ಆದರೆ ಕಳೆದ ಬಾರಿ ಏನಾಯ್ತಂದರೆ ದಸರಾ ಮೆರವಣಿಗೆಗೆ ಒಂದು ಅವಕಾಶ ಸಿಗಲಿಲ್ಲ. ಖಂಡಿತವಾಗ್ಲೂ ಅದು ಆ ಸಮಯದಲ್ಲಿ ಅದು ಒಂದು ಒಳ್ಳೆಯ ಒಂದು ನಿರ್ಧಾರ ಅಂತಲೇ ಹೇಳಬೇಕು. ನಮಗೆ ಜಿಲ್ಲಾಧಿಕಾರಿ ಅವರು ಕೊಡಲಿಲ್ಲ. ಆದರೆ ಹುಲಿವೇಷ ಇದೇನಿದೆ ಅದೊಂದು ಕೇವಲ ಹುಲಿವೇಷ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಅದು ಕೇವಲ ಮನರಂಜನೆಗೆ ಸೀಮಿತವಾಗಿರುವಂಥ ಕ್ಷೇತ್ರಗಳಲ್ಲ. ಇದರಲ್ಲಿ ದೇವಿಯ ಹರಕೆಗಳು ಕೂಡ ಇರುತ್ತೆ, ಪರಂಪರೆ ಇದೆ. ಆದ್ರಿಂದ ನಾವು ಕಳೆದ ಬಾರಿ ಮನವಿ ಮಾಡಿಕೊಂಡಿದ್ದು ಇದರಲ್ಲಿ ಧಾರ್ಮಿಕ ಪರಂಪರೆಗಳಿದೆ. ಆದ್ರಿಂದ ಅದನ್ನು ಒಂದು ಹರಕೆ ಸಲ್ಲಿಸುವಂತ ಒಂದು ಇದು ಅವರಿಗೆ ಕೊಡಬೇಕು ಅಂತ ಹೇಳಿ ಅದನ್ನು ಕೂಡ ಜಿಲ್ಲಾಧಿಕಾರಿಯವರು ಷರತ್ತುಗಳನ್ನು ವಿಧಿಸಿ ನಮಗೆ ಮಾಡಿಕೊಟ್ರು. ಅದರ ಪ್ರಕಾರ ಈ ಹುಲಿವೇಷಧಾರಿಗಳಿಗೆ ಕೂಡ ಸಾನ ಹಿಡಿದರೆ ಮಾತ್ರ ಕಡಿಯುದು ಸರ್. ಇದು ಏನಾಗಿದೆ, ಆ ಯುವಕರು ಒಂದಷ್ಟು ಮೈಕಟ್ಟು ಆ ವ್ಯಾಯಾಮ ಮಾಡ್ಕೊಂಡಿದ್ರೆ ಮಾತ್ರ ಹುಲಿವೇಷ ಇದೆ ಅಂದ್ರೆ ಅದೇ ಮೈಕಟ್ಟನ್ನು ರೂಢಿಸಿಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇತ್ತು. ಇದು ಇಲ್ಲದೆ ಹೋದ್ರೆ ಮುಂದೆ ಬಹಳ ಕಷ್ಟ ಆಗುವಂತ ಪರಿಸ್ಥಿತಿ ಬರಬಹುದು ಅಂತ. ಹೌದು ಖಂಡಿತವಾಗ್ಲು. ಈಗ ನೋಡಿ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದಂತ ನಾನು ಹೇಳ್ತೇನೆ, ಈ ಕೊರೋನಾ ಎನ್ನುವಂತಹ ಕಾಯಿಲೆ ಖಂಡಿತವಾಗ್ಲೂ ಎಲ್ಲರಲ್ಲೂ ಆತಂಕ ಇದು ಮಾಡಿದೆ. ಆದರೆ ನಾವು ಸರ್ಕಾರಗಳು ಏನೆಲ್ಲ ನಮಗೆ ಒಂದು ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ ಅದನ್ನು ನಾವು ನಮ್ಮ ಜನಗಳಲ್ಲಿ ಪ್ರಜೆಗಳಲ್ಲಿ ಆದಂತಹ ನಮ್ಮದೇ ಆದಂತಹ ಜವಾಬ್ದಾರಿಗಳಿರುತ್ತೆ, ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಸರಿಯಾಗಿ ನಾವು ಬಿಹೇವ್ ಮಾಡಿದರೆ ಇದರಿಂದ ಖಂಡಿತ ಹೊರಬರಲಿಕ್ಕೆ ನಮಗೆ ಸಾಧ್ಯತೆಗಳಿದೆ. ಈ ಕೊರೋನಾ ನಾವು ಎಣಿಸಿದಷ್ಟು ಅಪಾಯಕಾರಿ ಅಂತ ನಾನು ಹೇಳುವುದಿಲ್ಲ, ಆದರೆ ಹೆದರಬೇಕಾದಿಲ್ಲ. ಈಗ ನಾವು ನೋಡ್ತೇವೆ ಮಾರ್ಟಾಲಿಟಿ ರೇಟ್ ಇದರಲ್ಲಿ ಇರುವಂಥದ್ದು 1.5%, ಈಗ 1.5% ಇದೆ ಮಾರ್ಟಾಲಿಟಿ ರೇಟ್. ಯಾವ ಕಾಯಿಲೆಯಲ್ಲೂ ಕೂಡ ಎಷ್ಟು ಜನ ಸಾಯ್ತಾರೆ
ಹೌದು. ಇದಕ್ಕಿಂತ ಜಾಸ್ತಿ ಇದೆ. ಆದರೆ ಮಲೇರಿಯಾ, ಇದೊಂದು ಡೆಂಗು ಅಂತ ಹೇಳಿದ್ರೆ ಅದು ಬಂದವನಿಗೆ ಬಹಳ ಆತಂಕ ಆತಂಕ ಜನಗಳನ್ನು ಎದುರಿಸುವುದರಲ್ಲಿ ಇದರಲ್ಲಿ ಯಾವುದೇ ಅರ್ಥ ಇಲ್ಲ. ಜನಗಳಲ್ಲಿ ಆತ್ಮಸ್ಥೈರ್ಯ ತುಂಬಿಸುವಂಥ ಕೆಲಸ ಆಗಬೇಕು. ಈಗ ನಾನು ಮೊನ್ನೆ ಈ ಟಿ ವಿಗಳಲ್ಲಿ ನೋಡ್ತಾ ಇದ್ದೇನೆ, ಬಹಳ ಬೇಸರ ಆಗ್ತಾ ಇದೆ. ಒಂದು ಕುಟುಂಬದಲ್ಲಿ 4 ಜನ 5 ಜನ ಒಂದು 15 ದಿವಸದ ಅಂತರದಲ್ಲಿ ಸಾಯುವಂಥದ್ದು. ನಾನು ಸರ್ಕಾರದಲ್ಲಿ ಕೈ ಮುಗಿದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ದಯವಿಟ್ಟು ಈ ಕೊರೋನಾ ಬಂದಾಗ ಒಂದು ಮನೆಯಲ್ಲಿ ಸಾಧ್ಯವಾದರೆ ಅವರ ಮನೆಯಲ್ಲಿ ಅವರಿಗೆ ಒಂದು ಕೌನ್ಸಿಲಿಂಗ್ ಕೊಡುವಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು. ಯಾಕೆ ಅಂತ ಹೇಳಿದರೆ, ಈಗ ನಮ್ಮ ಮನೆಯಲ್ಲಿ ಈಗ ನಾನು ಒಂದಿರುತ್ತೆ, ನಾವು 4-5 ಜನ ಇರ್ತೇವೆ. ನಾನು ಸತ್ತೋದ ತಕ್ಷಣ ನನ್ನ ಮನೆಯವರ ಒಂದು ಆತ್ಮಸ್ಥೈರ್ಯ ಅವರು ಕಳ್ಕೊಳ್ತಾರೆ. ಅವರಿಗೆ ಪಾಸಿಟಿವ್ ಇದ್ದವರು ಅವನು ಸತ್ತ ಇನ್ನು ನಾನು ಸಾಯ್ತೇನೆ ಅನ್ನುವಂತಹ ಒಂದು ಹೌದು 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 ಅವರಿಗೆ ಒಂದು ಕೌನ್ಸಿಲಿಂಗ್ ಕೊಡುವಂಥ ಅಂಥ ಕುಟುಂಬಗಳಿಗೆ ಖಂಡಿತವಾಗ್ಲೂ ಒಂದು ಮನೆಯಲ್ಲಿ ಈಗ ಒಬ್ಬ ಕೊರೋನಾ ಬಂದು ಸತ್ತ ಅಂತ ಹೇಳಿ ಅವರ ಮನೆಯಲ್ಲಿ ಸಾಧಾರಣದವರಿಗೆ ಪಾಸಿಟಿವ್ ಇರುತ್ತೆ, ಅವರು ಖಂಡಿತವಾಗ್ಲೂ ಅವರ ಆತ್ಮಸ್ಥೈರ್ಯ ತಪ್ಪುತ್ತೆ, ಅದರಿಂದ 2 ಸಾವುಗಳಾಗುವಂಥದ್ದು. ಹೌದು. ಇಂಥವರೊಟ್ಟಿಗೆ ಸರ್ಕಾರ ಸಾಧ್ಯವಾದರೆ ಎಷ್ಟು ಕುಟುಂಬಗಳಿಗೆ ಹಲವಾರು NGOsಗಳಿದೆ, ಮನಸ್ಸೇ ಕಾರಣ ಆಗ್ತದೆ, ಮನಸ್ಸೇ ಕಾರಣ, ರೋಗ ಅಲ್ಲ. ಆ NGOಗಳನ್ನು ಬಳಸ್ಕೊಳ್ಳಿ. ಎಲ್ಲದೂ ಕೂಡ ಸರ್ಕಾರ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಆ NGOಗಳನ್ನು ಬಳಸ್ಕೊಂಡು ಅವರಿಗೆ ಏನಾದರೂ ಒಂದು ಕೌನ್ಸಿಲಿಂಗ್ ಕೊಡುವಂಥದ್ದು, ಇಂಥ ವ್ಯವಸ್ಥೆಗಳು ಸರ್ಕಾರ ಮಾಡಬೇಕಾಗಿದೆ ಇವತ್ತಿನ ಕಾಲದಲ್ಲಿ. ಎಸ್ ಸರ್, ನಡುವೆ ಒಂದು ಸಣ್ಣ ಒಂದು ಬ್ರೇಕ್ ತಗೊಳ್ಬೇಕು. ವಿರಾಮದ ಬಳಿಕ ಮತ್ತೆ ಈ ಸಂವಾದ ಮುಂದುವರೆದು
ಮತ್ತೊಮ್ಮೆ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಗೋಕರ್ಣನಾಥ ಕ್ಷೇತ್ರದ ಕೋಶಾಧಿಕಾರಿಯವರಾದ ಪದ್ಮರಾಜ್ ಅವರಿದ್ದಾರೆ. ಸರ್, ಹೀಗಾದರೆ ಹೇಗೆ, ಮುಂದೆ ಏನು ಅನ್ನುವಂಥ ಒಂದು ಪರಿಸ್ಥಿತಿ. ಅಂದರೆ ಒಂದು ಕಡೆಯಲ್ಲಿ ಜನರಿಗೆ ಧಾರ್ಮಿಕ ಕ್ಷೇತ್ರಕ್ಕೆ ಹೋಗಲೇಬೇಕಾದಂಥ ಒಂದು ಅನಿವಾರ್ಯತೆಗಳು, ಜೊತೆಗೆ ಸಾಂಸ್ಕೃತಿಕವಾದಂಥ ಒಂದು ನಡೀಲೇಬೇಕಾದಂಥದ್ದು. ಸೊ ಅದು ನಡೆದೇ ಇದ್ದರೆ ಜನರು ಮಾನಸಿಕವಾದಂಥ ತುಮುಲಗಳನ್ನು ಹೊರಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು, ಆತ್ಮಸ್ಥೈರ್ಯ ಇರುವುದು ಕೂಡ ಅಲ್ಲೇ ಅಂತ ಅನ್ನುವಂಥದ್ದು, ಅದೇ ಆ ಕ್ಷೇತ್ರಗಳು ಕೊಡುವುದು. ಸೊ ಹೇಗೆ ಹೊರಬರ್ಬೋದು ಅಂತ ನೋಡಿ, ಈ ಜನಗಳಿಗೂ ಕೂಡ ಅವ್ರದ್ದೇ ಆದಂತಹ ಕರ್ತವ್ಯಗಳಿದೆ. ನಾವು ಕೂಡ ಎಚ್ಚೆತ್ಕೊಳ್ಬೇಕು. ಎಲ್ಲದನ್ನು ನಾವು ಸರ್ಕಾರದಿಂದ ನಿರೀಕ್ಷೆ ಮಾಡಲೂಬಾರ್ದು. ಈಗ ನಮಗೇನು, ನಾವು ಸರ್ಕಾರ ಕೊಟ್ಟಂತಹ ಮಾರ್ಗಸೂಚಿಯಂತೆ ಈ ಮಾಸ್ಕ್ಗಳನ್ನು ಧರಿಸಬೇಕು. ನಮಗೆ ಫೈನ್ ಹಾಕಿದ್ರೆ ಮಾತ್ರ ನಾವು ಮಾಸ್ಕನ್ನು ಹಾಕೊಳ್ಳೋದು, ಈ ಕೆಲಸ ಆಗಬಾರ್ದು. ನಾವು ಕೂಡ ಬುದ್ಧಿವಂತರಾಗಿ, ಈಗ ನಮ್ಮ ವೆಸ್ಟರ್ನ್ ಕಂಟ್ರೀಸಲ್ಲಿ ಏನಿದೆ, ಅವರು ಜನಗಳಿಗೆ ಅವರೊಂದು ಹೇಳಿದ ನಂತರ ಅವರ ಒಂದು ಆ ರೂಲ್ಸ್ಗಳೇನಿದೆ ಅದನ್ನು ಫಾಲೋ ಮಾಡುವಂಥದ್ದು. ಆದರೆ ನಾವೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಕೆಲವೊಮ್ಮೆ ಈ ಸರ್ಕಾರದ ನಿಯಮಗಳನ್ನು ನಾವು ಮೀರಿರುವಂಥದ್ದು. ಈಗ ಸರ್ಕಾರ ಲಾಕ್ಡೌನ್ ಮಾಡಿದೆ, ತಮಗೆ ಗೊತ್ತಿರಬಹುದು. 2 ಗಂಟೆ 3 ಗಂಟೆ ಓಪನ್ ಇದೆ, ಶಾಪ್ಸ್ ಓಪನ್ ಇದೆ. ನಾವು ಈ ಮೊದಲು ಅವರು ಒಂದು ಜನ ವಾರಕ್ಕೊಮ್ಮೆ ಅಥವಾ 15 ದಿವಸಕ್ಕೆ ಹೋಗಿ ಒಮ್ಮೆ ಅವ್ರಿಗೆ ಬೇಕಾದಂಥ ಥಿಂಗ್ಸ್ಗಳನ್ನು ತಗೊಂಡ್ಕೊಂಡು ಬರ್ತಾ ಇದ್ರು. ಈಗ ಲಾಕ್ಡೌನ್ ಆಗಿದೆ ಅಂತ ಹೇಳಿ ಅವನು ಪ್ರತಿ ದಿವಸ ಮಾರ್ಕೆಟ್ ಹೋಗುವಂಥ ಪರಿಸ್ಥಿತಿ ಬಂದಿದೆ, ಅವ್ರು ಓಡುವಂಥದ್ದು. ಎಸ್ ಸರ್. ನಡುವೆ ಒಬ್ಬರು ಪಂಪಲ್ಲಿಂದ ಸಚಿನ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸಚಿನ್, ಮಾತಾಡಿ ಸರ್. ಹೌದು ಸಚಿನ್, ಮಾತಾಡಿ. ನಿಜವಾಗ್ಲೂ ಒಂದು ಶ್ಲಾಘನೀಯವಾದಂತ ಒಂದು ಕೆಲಸ ಶ್ರೀ ಗೋಕರ್ಣನಾಥೇಶ್ವರ ದೇವರ ಸಮ್ಮುಖದಲ್ಲಿ ಆಗ್ತಾ ಇದೆ. ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರದ ಆಡಳಿತ ಮಂಡಳಿಗೆ ಮತ್ತೆ ಪದ್ಮರಾಜ ಅವರಿಗೆ ದೇವರು ಆಯುಷ್ ಆರೋಗ್ಯ ಸುಖ ಶಾಂತಿ ಕೊಡ್ಲಿ ಅಂತ ನಾನು ಕೇಳ್ಕೊತಾ ಇದ್ದೇನೆ. ಇನ್ನೂ ಕೂಡ ಒಳ್ಳೆ ಕೆಲಸ ಅವರಿಂದ ಆಗ್ಲಿ, ಪದ್ಮರಾಜ್ ಅವರಿಂದ ಮತ್ತೆ ಶ್ರೀ ಗೋಕರ್ಣನಾಥ ಕ್ಷೇತ್ರದಿಂದ. ಜನಾರ್ದನ್ ಪೂಜಾರಿ ಅವರ ನೇತೃತ್ವದಲ್ಲಿ ಎಲ್ಲ ಒಳ್ಳೆ ಕೆಲಸ ಆಗ್ತಾ ಬರ್ತಾ ಇದೆ, ಈಗಲೂ ಆಗ್ತಾ ಬರ್ತಾ ಇದೆ. ಇನ್ನು ಮುಂದೆ ಕೂಡ ಆಗ್ತಾ ಬರಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಸರ್ಕಾರ ಕೂಡ ಇದನ್ನು ನೋಡಿ ಅದು ನಮ್ದು ಶ್ರೀ ಗೋಕರ್ಣನಾಥ ಕ್ಷೇತ್ರದಾಗಲಿ ಅಥವಾ ಬೇರೆ ಬೇರೆ ದೇವಸ್ಥಾನಗಳಿಂದ ಆಗುವಂತಹ ಕೆಲಸ ಕಾರ್ಯಗಳಾಗ್ಲಿ ಮತ್ತೆ ಬೇರೆ ಬೇರೆ ಸಂಘಟನೆಗಳಿಂದ ಆಗುವ ಕೆಲಸ ಕಾರ್ಯಗಳಿಂದ ಸರ್ಕಾರ ಕೂಡ ಕಲಿಬೇಕು. ಅದು ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವರಾಗ್ಲಿ, ಅಮಿತ್ ಶಾ ಅವರಾಗ್ಲಿ ಅಥವಾ ಯಡಿಯೂರಪ್ಪನವರಾಗ್ಲಿ, ಕೇಂದ್ರ ಸರ್ಕಾರ ಆಗ್ಲಿ, ರಾಜ್ಯ ಸರ್ಕಾರ ಆಗ್ಲಿ, ಇವರಿಂದ ಕಲಿಬೇಕು. ಏಕೆಂದ್ರೆ ನಮ್ದು ಏನೊಂದು ಆರ್ಥಿಕ ಒಂದು ಚಲಾವಣೆ ಏನಿದೆ, ಒಂದು ವ್ಯವಹಾರಿಕ ಚಲಾವಣೆ ಏನು ಒಂದು ಇದೆ, ಅದು ಸಂಪೂರ್ಣವಾಗಿ ಸ್ಥಗಿತವಾಗಿದೆ, ಕುಂಠಿತವಾಗಿದೆ. ಈಗ ಜನರು ಏನ್ ಮಾಡ್ಬೇಕಂತ ಒಂದು ಅತಂತ್ರ ಸ್ಥಿತಿಯಲ್ಲಿ ಇದ್ದಾರೆ. ಇನ್ನು 2 ವಾರ ಲಾಕ್ಡೌನ್ ಇದೆ. ಜನರು ಒಂದು ಹೀನಾಯ ಸ್ಥಿತಿಗೆ ಹೋಗ್ತಾ ಇದ್ದಾರೆ. ಲಾಕ್ಡೌನ್ ಕೇವಲ ಒಂದು ಉಪಾಯ ಅಲ್ಲ, ಒಂದು ಸಲಹೆ ಅಲ್ಲ. ಅದಕ್ಕೆ ಏನು ಪರಿಹಾರ ಮಾಡ್ಬೇಕಂತ ಒಂದು ನಿರ್ಧಾರಕ್ಕೆ ಒಂದು ಪ್ರಧಾನಿಯವರು ಕೂಡ ಬರಬೇಕು, ಗೃಹ ಸಚಿವರು ಕೂಡ ಬರಬೇಕು, ಮುಖ್ಯಮಂತ್ರಿ ಕೂಡ ಬರಬೇಕು. ಅವರಿಗೆ ಬೇಕಿದ್ರೆ ನಮ್ದು ಮಾಜಿ ಪ್ರಧಾನಿ ಆಗಿರುವಂತಹ ಒಂದು ಆರ್ಥಿಕ ತಜ್ಞರಾಗಿರುವಂತಹ ಮನಮೋಹನ್ ಸಿಂಗ್ ಅವರ ಕೂಡ ಸಲಹೆಯನ್ನು ಅವರು ಪಡ್ಕೋಬೇಕು ಅಂತ ನಾನು V4 ಮೀಡಿಯಾ ಅವರಿಂದ, ಅದು ಬಿಜೆಪಿ ಕಚೇರಿ ಆಗಲಿ ಅಥವಾ ಯಾವುದೇ ಒಂದು ಕಚೇರಿ ಆಗಲಿ, ಬೇರೆ ಪಕ್ಷದ ಕಚೇರಿ ಆಗಲಿ, ಈ V4 ಮೀಡಿಯಾದಿಂದ ಅವರಿಗೆ ಸಂದೇಶ ಹೋಗಲಿ ಅಂತ ನಾನು ದೇವರ ಹತ್ರ ಬೇಡ್ಕೊತಾ ಇದ್ದೇನೆ. ಧನ್ಯವಾದಗಳು. ಏನಿದ್ರು ನಾವು ಲಾಕ್ಡೌನ್ನಿಂದ ಹೊರ ಬರಲೇಬೇಕು, ಹೊರ ಬರದೇ ಇದ್ರೆ ಖಂಡಿತ ಸಾಧ್ಯ ಇಲ್ಲ ಅಂತ ಅನ್ನುವಂಥದ್ದು. ನೋಡಿ, ಸಚಿನ್ ಅವರು ಪಾಪ ಯಾರೋ ಫೋನ್ ಮಾಡಿದ್ರೆ, ನೋಡಿ ಅವರು ಆತಂಕಕ್ಕೀಡಾಗಿದ್ದಾರೆ ಪಾಪ. ಸರ್ಕಾರ ಕೂಡ ಅಷ್ಟೇ. ಈಗ ಲಾಕ್ಡೌನಲ್ಲಿ ಜನಗಳು ಸರ್ಕಾರ ಕೊಟ್ಟ ಮಾರ್ಗಸೂಚನೆಗಳನ್ನು ಅನುಸರಿಸ್ತಿರ್ಬೇಕಾದ್ರೆ ಸರ್ಕಾರ ಕೂಡ ಅಷ್ಟೇ ಈ ಸಮಯದಲ್ಲಿ, ಲಾಕ್ಡೌನ್ ಆದಂತಹ ಸಮಯದಲ್ಲಿ ಜನಗಳಿಗೆ ಸಿಗುವಂಥ ಕೊಡಬೇಕಂತ ಈ ವಸ್ತುಗಳಿದೆ, ಅದನ್ನು ಅಂಗಡಿ ಓಪನ್ ಇಟ್ಟಿದ್ದಾರೆ 3 ಗಂಟೆ. ಆದರೆ ಯಾವುದೇ ಅಂಗಡಿಗಳಲ್ಲಿ ತರಕಾರಿಗಳಾಗಲಿ ಅಥವಾ ಬೇರೆ ಪದಾರ್ಥಗಳಾಗಲಿ 10 ರೂಪಾಯಿ ಇದ್ದಂಥ, ಲಾಕ್ಡೌನ್ಗಿಂತ ಮೊದಲು 10 ರೂಪಾಯಿಗೆ ಇದ್ದಂಥ ಪದಾರ್ಥಗಳು 9 ರೂಪಾಯಿ 90 ಪೈಸೆಯಲ್ಲಿ ಯಾರಿಗೂ ಸಿಗಲಿಲ್ಲ. ಲಾಕ್ಡೌನ್ ಆದ ನಂತರ ಅದು 12 ರೂಪಾಯಿಗೆ ಹೋಗಿದೆ. ಹೌದು, ಇದು ಸರ್ಕಾರ ಮಾಡಿರುವಂಥದ್ದು. ಒಂದು ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು. ಹೌದು, ಇಂಥ ಸಮಯದಲ್ಲಿ ಜನಗಳಿಗೆ ಒಂದು 10 ಪೈಸೆ ಆದ್ರೂ ಕಡಿಮೆಗೆ ಸಿಗುವಂತದ್ದಾಗಿ ನೋಡಿಕೊಳ್ಳುವಂಥದ್ದು ಸರ್ಕಾರದ ಕರ್ತವ್ಯ. ಇಂಥ ಸಂದರ್ಭದಲ್ಲಿ ಜನರನ್ನು ಸುಳಿಯುವಂತ ಆಗ್ತಾ ಇದೆ. ಇದು ಬಹುಶಃ ಸರ್ಕಾರದಿಂದ ಸಾಧ್ಯ ಆಗಲ್ಲ. ನನಗೆ ಬಹಳ ಬೇಸರ ಆಗುತ್ತೆ. ಯಾಕಂದ್ರೆ ನಾವೇ ನೋಡ್ತೇವೆ, ಯಾವುದೋ ಒಂದು ತರಕಾರಿ ತಗೊಳ್ಲಿಕ್ಕೆ ಹೋದಾಗ ಅಲ್ಲಿ 50 ರೂಪಾಯಿಗೆ ಸಿಗ್ತಾ ಇರ್ತದೆ, ಇವತ್ತು 100 ರೂಪಾಯಿ ಇದೆ ಕೆಜಿಗೆ.
ಇದರ ಬಗ್ಗೆ ಸರ್ಕಾರ ಇನ್ನು 15 ದಿವಸ ಮತ್ತೆ ಲಾಕ್ಡೌನ್ ಇದೆ, ಕನಿಷ್ಠ ಇನ್ನಾದ್ರೂ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಯಾವುದೇ ಇದರಲ್ಲಿ ಅಂಗಡಿಗಳಾಗ್ಲಿ, ಅಂಗಡಿ ಮಾಳಿಗೆಗಳಲ್ಲಿ ಆಗ್ಲಿ ಸರ್ಕಾರ ಅವರ ದರ ಪಟ್ಟಿಯನ್ನು ನಿರ್ದಿಷ್ಟವಾಗಿ ಅದರಲ್ಲಿ ಓಪನ್ ಆಗಿ ಹಾಕುವಂತ ಆಗಬೇಕು. ಹೆಚ್ಚಿಗೆ ಹಣ ಸುಲಿಯದಾಗೆ ಸುಲಿದ್ರೆ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವಾಗ ಆಗಬೇಕು. ಅದನ್ನು ಸರ್ಕಾರ ಮಾಡಬೇಕು. ಸರ್, ತಮ್ಮ ಕ್ಷೇತ್ರವೂ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ನೀಡ್ತಾ ಇರುವಂಥ ಒಂದು 2 ಹೊತ್ತಿನ ಊಟ ಬಿಟ್ಟರೆ ಬಹುಶಃ ನಮ್ಮ ಸರ್ಕಾರದ ಇದರಿಂದ ಆ ಕೂಲಿ ಕಾರ್ಮಿಕರಿಗಾಗಲಿ ಇವರಿಗಾಗಲಿ ಯಾವುದೇ ರೀತಿಯಾದ ಪ್ಯಾಕೇಜ್ಗಳನ್ನು ಕಾಣ್ತಾ ಇಲ್ಲ ನನಗೆ. ಅಂದರೆ ಆ ಬೀದಿಯಲ್ಲಿ ಇರುವಂಥವರಿಗೆ ಒಂದು ಅನ್ನವನ್ನು ಕೊಡುವಂಥ ಕೆಲಸಗಳನ್ನಾದರೂ ಮಾಡಬೇಕು. ಎಲ್ಲಿವರೆಗೆ ಮಾಡ್ತಾರೆ ಸಂಘ ಸಂಸ್ಥೆಗಳು, ಎಲ್ಲಿವರೆಗೆ ಮಾಡ್ಬೋದು? ನೋಡಿ, ಬಹುಶಃ ಇವತ್ತು ನಮ್ಮ ಈ ಸಾಮಾಜಿಕ ಜಾಲತಾಣಗಳು ಬಂದದ್ರಿಂದ ಒಳ್ಳೆಯದ್ದು ಕೂಡ ಆಗಿದೆ, ಕೆಟ್ಟದ್ದು ಕೂಡ ಆಗಿದೆ. ಆದರೆ ಇವತ್ತು ಈ ಸಾಮಾಜಿಕ ಜಾಲತಾಣಗಳಿಂದ ಒಂದು ಒಳ್ಳೆ ಕೆಲಸ ಆಗಿದೆ. ಹಲವಾರು NGOಗಳಿದ್ದಾರೆ, ಇವರು ಅನೇಕ ಸಾಮಾಜಿಕ ಕೆಲಸಗಳನ್ನು ಈಗ ಎಷ್ಟೋ ಸಂಸ್ಥೆಗಳು ಮಂಗಳೂರಿನಲ್ಲಿ ಪ್ರತಿ ದಿವಸ ಹೋಗಿ ಅವರಿಗೆ ಅನ್ನ ಕೊಡುವಂಥದ್ದು ಅಥವಾ ಕಿಟ್ಗಳನ್ನು ಅವರಿಗೆ ಕೊಟ್ಟು ಅವರ ಕೈಯಲ್ಲಾದಂತಹ ಸಹಾಯವನ್ನು ಮಾಡ್ತಿರುವಂಥದ್ದು, ಇದೆಲ್ಲ ಸರ್ಕಾರಕ್ಕೆ ವರದಾನ. ಸರ್ಕಾರ ಮಾಡಬೇಕಾದಂಥ ಕೆಲಸಗಳನ್ನು ಈ ಸಂಘ ಸಂಸ್ಥೆಗಳು ಮಾಡ್ತಾ ಇದೆ. ಹಾಗೆ ಅಂತ ಹೇಳಿ ಎಲ್ಲ ಸಂಘ ಸಂಸ್ಥೆಗಳ ಮೇಲೆ ಹೊರೆ ಹಾಕಿ ಸರ್ಕಾರ ಸುಮ್ಮನೆ ಕೂತ್ಕೊಳ್ಳೋದ್ರಲ್ಲೂ ಕೂಡ ಅರ್ಥ ಇಲ್ಲ. ಈ ಸಂಘ ಸಂಸ್ಥೆಗಳು ಎಷ್ಟು ದಿವಸದವರೆಗೆ ಇದನ್ನು ಮುಂದುವರಿಸಿಕೊಂಡು ಹೋಗ್ಬೋದು? ಕರೆಕ್ಟ್. ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕಾದಂತ ಸರ್ಕಾರ ಯೋಚನೆ ಮಾಡಬೇಕಾಗುತ್ತೆ. ನಮ್ಮ ನಾಯಕರುಗಳು ಇರ್ತಾರೆ, ನಮ್ಮ ರಾಜಕೀಯ, ನಿಮ್ಮ ಯಾರು ಬೇಕಾದ್ರೆ ಯಾವ ಪಾರ್ಟಿಯವರು ಆಗಿರ್ಬೋದು, ತಮ್ಮ ರಾಜಕೀಯಗಳನ್ನು ಇಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ನೀವು ಬಳಸ್ಕೊಳ್ಬೇಡಿ. ಕರೆಕ್ಟ್. ಜನಗಳ ಕಲ್ಯಾಣ, ಜನಗಳ ಸೇವೆಯನ್ನು ಮಾಡಲಿಕ್ಕೆ ನಿಮ್ಮನ್ನು ಆರಿಸಿ ಕಳಿಸಿರುವಂಥದ್ದು ಜನಗಳ ಸೇವೆ ಮಾಡಲಿಕ್ಕೋಸ್ಕರ. ಇದನ್ನು ನಾವು ಮರಿಬಾರ್ದು. ನಮ್ಮ ಪಕ್ಷ ಇರುತ್ತೆ, ಪಕ್ಷದಕ್ಕೆ ನಾವು ನಿಷ್ಠೆಯಿಂದ ಇರುವಂಥದ್ದು ಧರ್ಮ. ಹಾಗೆಂತ ಹೇಳಿ ಪಕ್ಷ ಎಲ್ಲಿ ಎಡವುತ್ತೆ ಆ ಸಮಯದಲ್ಲಿ ಬಡವರಿಗೆ ತೊಂದರೆ ಆಗುವಂಥದ್ದಿದ್ರೆ ಖಂಡಿತವಾಗ್ಲೂ ಎಚ್ಚರಿಸುವಂಥ ಕೆಲಸ ಕೂಡ ನಮ್ಮ ಶಾಸಕರಿಗಾಗಿರ್ಬೋದು ಅಥವಾ ಸಂಸದರಿಗಾಗಿರ್ಬೋದು ಖಂಡಿತ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟ. ಸರ್, ಕೊನೆಯದಾಗಿ ತಾವು ಗುರು ಬೆಳಕು ಅನ್ನುವಂಥ ಒಂದು ಗುರು ಬೆಳದಿಂಗಳು ಕಾರ್ಯಕ್ರಮ, ಇದನ್ನು ಇನ್ನು ಮುಂದೆ ಹೇಗೆ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಇದ್ದೀರಿ? ನೋಡಿ, ಈ ಗುರು ಬೆಳದಿಂಗಳು ಎನ್ನುವ ಒಂದು ಸಂಸ್ಥೆ, ಇದು ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀಜಿಯವರ ಪ್ರೇರಣೆ, ಹಾಗೆ ಮಾನ್ಯ ಶ್ರೀ ಬಿ ಜನಾರ್ದನ್ ಪೂಜಾರಿ ಅವರ ಮಾರ್ಗದರ್ಶನದಲ್ಲಿ ಒಂದು ಸಾಮಾಜಿಕ ಸೇವೆಗಳನ್ನು ಮಾಡಬೇಕು ಅಂತ ಹುಟ್ಟಿರುವಂತಹ ಒಂದು ಸಂಸ್ಥೆ. ಇದರಲ್ಲಿ ನಾವು ಜಾತಿ ಮತಗಳನ್ನು ಮೀರಿ ಈ ಆರ್ಥಿಕವಾಗಿ ಹಿಂದುಳಿದಂತಹ ಕುಟುಂಬಗಳಿಗೆ ಶಿಕ್ಷಣ, ಆರೋಗ್ಯ, ಆಸರೆ ಎನ್ನುವ ಒಂದು 3 ಕಾನ್ಸೆಪ್ಟನ್ನು ಇಟ್ಕೊಂಡು ಇದನ್ನು ಮಾಡಿರುವಂಥ ಕೆಲಸ. ಇದರಲ್ಲಿ ಏನಂತ ಶಿಕ್ಷಣ ಅಂದ ತಕ್ಷಣ ಸ್ಕಾಲರ್ಶಿಪ್ಗಳನ್ನು ಕೊಡುವಂಥದ್ದು ಅಂತ ಹೇಳಿದ ತಕ್ಷಣ ಎಲ್ಲ ಮುಗ್ದೋಗೋದಿಲ್ಲ. ಸ್ಕಾಲರ್ಶಿಪ್ಗಳು ಕೊಡ್ತಾರೆ, ಕರೆಕ್ಟ್, ಖಂಡಿತವಾಗ್ಲೂ ಕೊಡಬೇಕು. ಅದರ ಒಟ್ಟಿಗೆ ನಮ್ಮ ಏನು ಉದ್ದೇಶ ಅಂತ ಹೇಳಿದರೆ, ಯಾವುದೇ ಒಂದು ಮಗು ಆರ್ಥಿಕ ಸಮಸ್ಯೆಯಿಂದ ಶಿಕ್ಷಣವನ್ನು ಕುಂಠಿತಗೊಳಿಸಬಾರ್ದು ಅಂತ ಮಕ್ಕಳಿಗೆ ಸಹಾಯ ಮಾಡುವಂಥದ್ದು. ಈಗ ಮಾರ್ಕ್ಸ್ ಅವನಿಗೆ 98 ತೆಗೆದವನು ಮಾತ್ರ ಸಪೋರ್ಟ್ ಮಾಡುವಂಥದ್ದಲ್ಲ, ನಾವು 35% ಮಾನದಂಡದಿಂದ ನೀವು ನೋಡಿ ಅದನ್ನ ಆಯ್ಕೆ ಮಾಡುವಂಥದ್ದು. ಯಾವುದೇ ಒಂದು ಮಗು ಆರ್ಥಿಕ ಸಮಸ್ಯೆಯಿಂದ ನಾವು ವಿದ್ಯಾಭ್ಯಾಸವನ್ನು ಕುಂಠಿತಗೊಳಿಸಬೇಕಾಯ್ತು ಅಂತ ಹೇಳುವಂಥದ್ದು ಪದ ಇನ್ನು ಇರಬಾರ್ದು ಅನ್ನುವಂಥದ್ದು ಉದ್ದೇಶ. ಹಾಗೆ ಆರೋಗ್ಯದಲ್ಲಿ ಕೂಡ ಹೇಳ್ತೇವೆ ನಾವು. ಈಗ ಜನಗಳಲ್ಲಿ ನಾವು ಅವರಲ್ಲಿ ಏನು ಒಂದು ಅವರಿಗೆ ಈ ಆರೋಗ್ಯದ ಬಗ್ಗೆ ಕೂಡ ಅವರಿಗೆ ಹಲವಾರು ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳಿರ್ತವೆ. ಅದರ ಬಗ್ಗೆ ನಾವು ಅವರಿಗೆ ತಿಳಿಸಿಕೊಡಬೇಕಾಗುತ್ತೆ. ನಾವೇನು ಮಾಡ್ತೇವೆ, ಯಾರಾದರೂ ಬಂದು ಒಂದು ಕ್ಯಾನ್ಸರ್ ಪೇಷಂಟ್ ಅವ್ರು ಬಂದ ತಕ್ಷಣ ಅವರಿಗೆ 10-20 ಸಾವಿರ ರೂಪಾಯಿ ಕೊಟ್ಟು ನಮ್ಮ ಒಂದು ಸೇವೆ ಮಾಡಿದ್ದೇವೆ ಅಂತ ಹೇಳಿದ್ರೆ ಅದರಲ್ಲಿ ಏನು ಉಪಯೋಗ ಆಗೋದಿಲ್ಲ. ಅದರ ಬದಲು ನಾವು ಈಗ ನಮ್ಮ ಮೊದಲ 1 ವರ್ಷದಲ್ಲಿ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೇವೆ, ಒಂದು 200ರಿಂದ 400 ಫ್ಯಾಮಿಲಿಗಳನ್ನು, ಆರ್ಥಿಕವಾಗಿ ಹಿಂದುಳಿದಂತಹ 400 ಫ್ಯಾಮಿಲಿಗಳನ್ನು ಗ್ರೂಪ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿಕೊಡುವಂಥದ್ದು. ಗ್ರೂಪ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿ ಅವರ 1 ವರ್ಷದಲ್ಲಿ ಅವರಿಗೆ ಬೇಕಾದ ಒಂದು 5 ಲಕ್ಷನ 10 ಲಕ್ಷನ ಕವರೇಜ್ ಕೊಡಿಸುವಂಥ. ಏನಾದರೂ ಒಂದು ಅವರಿಗೆ ಒಂದು ಅಕಸ್ಮಾತ್ ಒಂದು ಕಾಯಿಲೆಗೆ ತುತ್ತಾದರೆ, ಈಗ ನೀವು ನೋಡಿರ್ಬೋದು, ಒಂದು ಜ್ವರ ಬಂದವರು ಆಸ್ಪತ್ರೆಗೆ ಅಡ್ಮಿಟ್ ಆದರೆ 50 ಸಾವಿರ ಬೇಕಾಗುತ್ತೆ. ಏನು ಮಾಡ್ಲಿಕ್ಕಾಗುತ್ತೆ ಅವರು? ಇಂತಹ ಕೆಲಸಗಳು ನಮ್ಮ ಇದರಿಂದ ಆಗ್ಲಿಕ್ಕಿದೆ. ಅದಕ್ಕೆ ಆಸರೆ ಅಂತ ಹೇಳಿದ್ರೆ ನಾವೊಂದು ಫಸ್ಟ್ ನಮ್ಮ ಇದು ಇನ್ನು ಸ್ಟಾರ್ಟ್ ಆಗಿರಲಿಲ್ಲ, ಒಂದು ಕೆಲಸ ಮಾಡಿದ್ದು ನಮ್ಮ ಸಜಿಪದಲ್ಲಿ ತಮಗೆಲ್ಲ ಗೊತ್ತಿರ್ಬೋದು, ಸಿಡಿಲು ಬಡ್ದು ಅವರ ಆ ಮನೆಯಲ್ಲಿ ಒಂದು ಗಂಡ, ಹೆಂಡತಿ ಮತ್ತೆ 2 ಚಿಕ್ಕ ಮಕ್ಕಳು ಮತ್ತೆ ಆ ಹೆಂಡತಿಯ ತಂಗಿ ಇದ್ರು.
ಆ ಹೆಂಡತಿಯ ತಂಗಿಗೆ ಈ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಮದುವೆ ಅಂತ ಫಿಕ್ಸ್ ಆಗಿತ್ತು. ಅದಕ್ಕೆ ಅವರು ಸಾಲ ಮೂಲ ಮಾಡಿ ಒಂದು 10 ಪವನ್ನಷ್ಟು ಗೋಲ್ಡ್, ಆಮೇಲೆ ಒಂದು 50,000 ದುಡ್ಡು ತಂದು ಅವರ ಗಾರ್ಡನಲ್ಲಿ ಇಟ್ಟಿರ್ತಾರೆ. ಮನೆಗೆ ಸಿಡಿಲು ಬಡಿತು. 2 ಕೋಣೆ ಇರುವಂತಹ ಒಂದು ಮನೆ, ಸಿಡಿಲು ಬಡಿದು ಅವರ ಆ ಬಂಗಾರದಿಂದ ಹಿಡಿದು ಪ್ರತಿ ಒಂದು ಮೆಲ್ಟ್ ಆಗಿ ಹೋಯ್ತು. ಈ ಘಟನೆ ಬಗ್ಗೆ ನಮಗೆ ಅಲ್ಲಿಂದ ಒಂದು ಫೋನ್ ಮಾಡಿ ತಿಳಿಸ್ತಾರೆ. ಅವರು ಹಾಕಿರುವಂತಹ ಬಟ್ಟೆ ಒಂದು ಬಿಟ್ಟರೆ ಅವ್ರ ಹತ್ರ ಬೇರೆ ಏನೂ ಇಲ್ಲ ಅಂತ ಹೇಳಿ ನಮಗೊಂದು ಫೋನ್ ಬರುತ್ತೆ. ನಾವು ಅಂಥ ಸಮಯದಲ್ಲಿ ಇದನ್ನು ಡಿಸಿಷನ್ ತಗೊಳ್ಳಿಕ್ಕೆ 4 ದಿವಸ ಕಾಯಲಿಕ್ಕೆ ಆಗೋದಿಲ್ಲ. ನಾವು ಕೂಡಲೇ ಅಲ್ಲಿಗೆ ಹೋದು. ಅವರು ಫೋನ್ ಮಾಡಿದ ನಮಗೊಂದು 11 ಗಂಟೆಗೆ ಫೋನ್ ಮಾಡಿದ್ದಾರೆ. ನಾವೊಂದು 2:30 ಗಂಟೆ 3 ಗಂಟೆಗೆ ಅಲ್ಲಿಗೆ ಹೋಗಿದ್ದೇವೆ. ಹೋಗಿ ನೋಡಬೇಕಾದ್ರೆ ಅವರ ಪರಿಸ್ಥಿತಿ ಯಾವ ರೀತಿ ಇತ್ತು ನಿಜವಾಗ ನಮಗೆ ಕಣ್ಣೀರು ಬಂತು. ಅಲ್ಲಿಯೇ ನಾವು ಅವರಿಗೆ ಇಮ್ಮಿಡಿಯೇಟ್ ಒಂದು ಸರ್ಕಾರದಿಂದ ಮತ್ತೆ ಅವರಿಗೆ ಆರ್ಥಿಕ ಸಹಾಯ ಸಿಗ್ಬೋದು, ಅಷ್ಟರವರೆಗೆ ಅವರು ಬದುಕಬೇಕು. ಹಾಗೆ ಅವರಿಗೆ ಇಮ್ಮಿಡಿಯೇಟ್ ಒಂದು 50,000 ರೂಪಾಯಿಯನ್ನು ನಾವು ನಮ್ಮ ಗುರು ಬೆಳದಿಂಗಳು ಸಂಸ್ಥೆಯಿಂದ ನಾವು ಕೊಟ್ಟು, ಈ ಗುರು ಬೆಳದಿಂಗಳು ಸಂಸ್ಥೆ ಇದರಲ್ಲಿ ಹಲವಾರು ಯುವಕರು ಅವರು ಕೂಡ ಯಾರೂ ಕೂಡ ಅವರ ಒಂದು ಚಾ ಕುಡಿಯುವಂಥ ದುಡ್ಡನ್ನು ಅದರಲ್ಲಿ ಇಟ್ಟು ಈ ಎಲ್ಲ ಕೆಲಸ ಇಂಥ ಒಳ್ಳೆ ಕೆಲಸ ಮಾಡಬೇಕು. ನಾರಾಯಣ ಗುರುಗಳ ಪ್ರೇರಣೆ ಇದೆ. ಮಾನ್ಯ ಶ್ರೀ ಬಿ ಜನಾರ್ದನ್ ಪೂಜಾರಿ ಅವರು ಬಡವರ ಹತ್ರ ನಾವು ಯಾವ ರೀತಿ ಇರಬೇಕು, ಅವರ ನೋವುಗಳಿಗೆ ನಾವು ಯಾವ ರೀತಿ ಸ್ಪಂದಿಸಬೇಕು ಅನ್ನೋದನ್ನು ನಮಗೆ ಅವರು ತೋರಿಸಿಕೊಟ್ಟಿದ್ದಾರೆ. ನಾವು ಅವರೊಟ್ಟಿಗೆ ಇದ್ದು ಇಂಥ ಒಂದು ಚಿಕ್ಕ ಕೆಲಸವನ್ನು ನಾವು ಈ ಗುರು ಬೆಳದಿಂಗಳ ಇದರಿಂದ ನಾವು ನಮ್ಮ ತಂಡದೊಟ್ಟಿಗೆ ನಾವು ಮಾಡ್ತಾ ಬರಲಿಕ್ಕೆ ಇದ್ದೇವೆ. ಎಸ್ ಸರ್, ನಿಜವಾಗಿಯೂ ಕೂಡ ಬಹಳ ಈ ಸಂದರ್ಭದಲ್ಲಂತೂ ಜನರ ಜೊತೆಗೆ ಇದೊಂದು ಸಾಂಕ್ರಾಮಿಕ ಕಾಲ, ಜನರ ಜೊತೆಗೆ ಇರಬೇಕಾಗಿರುವಂಥ ಒಂದು ಅಗತ್ಯವನ್ನು ಮನಗಂಡು ಕಳೆದ ವರ್ಷದಿಂದಲೇ ಕ್ಷೇತ್ರದಿಂದ ತಾವುಗಳು ಬಹಳಷ್ಟು ಕೆಲಸಗಳು ಮಾಡ್ತಾ ಇರುವಂಥದ್ದು. ಮತ್ತೊಂದು ತಾವು ಗುರು ಬೆಳದಿಂಗಳು ಅನ್ನುವಂಥ ಕಾನ್ಸೆಪ್ಟ್ ಬಹುಶಃ ಲಾಕ್ಡೌನ್ಗಿಂತ ಮೊದಲೇ ಇದನ್ನು ಆರಂಭ ಮಾಡಿದರೆ. ಈ ನಡುವೆ ಲಾಕ್ಡೌನ್ ಬಂತು. ಬಹುಶಃ ಲಾಕ್ಡೌನ್ಗೆ ಅದೊಂದು ಹೊಸ ಪರಿಕಲ್ಪನೆ ಆದರೆ ಇನ್ನೂ ಬೇರೆ ರೀತಿಯಲ್ಲಿ ಮಾಡ್ಬೋದು ಅಂತ ಅನ್ನುವಂಥದ್ದು. ಬಹುಶಃ ಮುಂದೆ ಇನ್ನೂ ಒಂದಷ್ಟು ಜವಾಬ್ದಾರಿಕೆಯನ್ನು ಗುರು ಬೆಳದಿಂಗಳನ್ನು ಆ ಸಂಸ್ಥೆಯ ಮೂಲಕ ತಾವು ಮಾಡಲಿಕ್ಕಿದ್ದೀರ. ಖಂಡಿತವಾಗ್ಲೂ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಾತುಕತೆಗೆ ಸಿಕ್ಕಿದ್ದಕ್ಕಾಗಿ ಧನ್ಯವಾದಗಳು ಪದ್ಮರಾಜ್ ಅವರು. ತಮ್ಮ ಕೂಡ ಧನ್ಯವಾದ. ಇದು ಈ ಹೊತ್ತಿನ ವಿಶೇಷ. ವೀಕ್ಷಕರೇ, ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿಯುತ್ತದೆ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.